ನಾನು ತಾರನಾಥ್ ಗಟ್ಟಿಕಾಪಿಕಾಡ್. ಈ ದಿವಸದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ನಾನು ಸ್ವಾಗತ ಬಯಸ್ತಾ, ಈ ದಿವಸ ನಮ್ಮ ಜೊತೆಗೆ ಇಬ್ಬರು ಅತ್ಯಂತ ಅಪರೂಪದ ಅತಿಥಿಗಳು ಇದ್ದಾರೆ. ಇವತ್ತಿನ ನಮ್ಮ ಶೋದ ಹೆಸರು ದಿ ಲಯನ್ ಫೇಸ್. ವೀಕ್ಷಕರೇ, ಈಗಾಗಲೇ ನೀವು ಸಾಮಾಜಿಕ ಜಾಲತಾಣದಲ್ಲಿ, ಮುಖ್ಯವಾಗಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ವಾಟ್ಸಪ್ ಇರ್ಬೋದು, ಕಳೆದ 2 ದಿವಸಗಳಿಂದ ಭಾರಿ ವೈರಲ್ ಆಗಿರುವಂಥ ಏನು ಲಯನ್ ಫೇಸ್ ಇದೆ, ಅದರ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಏನು ಸಿಂಹದ ಮುಖ, ಅಂದರೆ ಒಬ್ಬಳು ತರುಣಿಯ ಮುಖವನ್ನು ಸಿಂಹದ ಮುಖವಾಗಿ ಪರಿವರ್ತನೆ ಮಾಡಿದಂಥ ಬ್ಯೂಟಿಷಿಯನ್ ಯಾರಿದ್ದಾರೆ, ಚೇತನಾ ಎಸ್, ಅವರಿವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ನಾನು ಚೇತನಾ ಅವರನ್ನು ಈ ಒಂದು ಶೋಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಮೇಡಮ್. ಎಸ್, ಅದೇ ರೀತಿ ಈ ಒಂದು ಏನು ಲಯನ್ ಫೇಸನ್ನು ತನ್ನ ಕ್ಯಾಮರಾ ಮೂಲಕ ಸೆರೆ ಹಿಡಿದಂಥ ಒಬ್ಬ ಅದ್ಭುತ ಛಾಯಾಗ್ರಾಹಕ ವಿವೇಕ್ ಸಿಕ್ವೇರ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಒಂದು ಶೋಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಸಿಕ್ವೇರ್ ಅವರೇ, ನಿಮಗೆ ಕೂಡ ಪ್ರೀತಿಯಿಂದ ಸ್ವಾಗತ. ವೀಕ್ಷಕರೇ, ಇದೊಂದು ಅಪರೂಪದ ಆರ್ಟ್ ಅಂತ ಹೇಳ್ಬೋದು. ಒಂದು ಬಾರಿ ನೋಡಿದಾಗಲೇ ಒಂಥರ ರೋಮಾಂಚನ ಆಗುವಂಥದ್ದು ಅಥವಾ ಥ್ರಿಲ್ಲಿಂಗ್ ಕೊಡುವಂಥ ಒಂದು ಏನು ಚಿತ್ರ ಅಥವಾ ಚಿತ್ರಣ ಇದು. ಬಟ್ ಎಷ್ಟೋ ಮಂದಿ ಕೇಳಿದ್ದುಂಟು, ಇದು ಯಾವ ಕಲಾವಿದ, ಯಾವ ಆರ್ಟಿಸ್ಟ್ ಇದನ್ನು ಯಾವ ಕ್ಯಾನ್ವಾಸ್ ಮೇಲೆ ಇದನ್ನು ಬಿಡಿಸಿದ್ದು ಅಂತ. ಇವತ್ತಿಗೆ ಕೂಡ, ಈ ಕ್ಷಣಕ್ಕೆ ಕೂಡ ಈ ಒಂದು ಪೇಂಟಿಂಗನ್ನು ನೋಡಿದಾಗ ಬಹುತೇಕ ಮಂದಿ ಕೇಳುವಂಥದ್ದು ಯಾವ ಆರ್ಟಿಸ್ಟ್ ಇದನ್ನು ಬಿಡಿಸಿದ್ದು ಅಂತ. ಬಟ್ ಇದು ಒಂದು ಏನು ಬ್ಯೂಟಿ ಸ್ಟುಡಿಯೋದಲ್ಲಿ, ಅಂದರೆ ಬ್ಯೂಟಿ ಪಾರ್ಲರಲ್ಲಿ ಏನು ಒಬ್ಬರು ಬ್ಯೂಟಿಷಿಯನ್ ತಜ್ಞೆ ಒಂದು ಏನು ಕ್ರಿಯೇಟ್ ಮಾಡಿದಂಥ ಒಂದು ಏನು ಹೆಣ್ಮಗಳನ್ನು ಅಥವಾ ಮಾಡೆಲನ್ನು ಕೂರಿಸಿ ಆಕೆಯ ಮುಖದಲ್ಲಿ ಏನು ಸೃಷ್ಟಿ ಮಾಡಿದಂಥ ಒಂದು ಪೇಂಟಿಂಗ್ ಇದು. ಅಂದರೆ ಆಕೆಯ ಮುಖವನ್ನೇ ಒಂದು ಸಿಂಹದ ಮುಖದ ಮಾದರಿಯಲ್ಲಿ ಇವರು ಸೃಷ್ಟಿ ಮಾಡಿದ್ದಾರೆ. ಅದನ್ನು ಅಷ್ಟೇ ಏನು ಖಡಕ್ಕಾಗಿ, ಕರಾರುವಕ್ಕಾಗಿ ಮತ್ತು ಅಷ್ಟೇ ಕಲಾತ್ಮಕವಾಗಿ ಅದನ್ನು ಏನು ಅದರ ಫೋಟೋಗ್ರಾಫಿ ಮಾಡಿದವರು ವಿವೇಕ್ ಸಿಕ್ವೇರ್ ಅವರು. ಇಬ್ಬರ ಬಗ್ಗೆ ಕೂಡ ಒಂದೊಂದು ಮಾತು ಹೇಳಿ ಆಮೇಲೆ ನಾನು ಅವರಿಬ್ಬರ ಜೊತೆಗೆ ಕೂಡ ಮಾತಾಡ್ತೇನೆ. ಈ ಒಂದು ಏನು ಬ್ಯೂಟಿಷಿಯನ್ ನಮ್ಮ ಜೊತೆಗೆ ಇರುವಂಥ ಚೇತನಾ ಎಸ್ ಅವರು ಬಹುಶಃ ಇಡೀ ನಮ್ಮ ಕರ್ನಾಟಕದಲ್ಲೇ ಒಬ್ಬರು ಅತ್ಯಂತ ಅಪರೂಪದ ಸಾಧಕಿ ಅಂತ ಹೇಳ್ಬೋದು. ಜೊತೆಗೆ ಅವರ ಏನು ಸಾಧನೆ ಬಹುಶಃ ಅದು ಕೇವಲ ಕರ್ನಾಟಕಕ್ಕೆ ಅಥವಾ ಭಾರತಕ್ಕೆ ಮಾತ್ರ ಸೀಮಿತವಾದದಲ್ಲ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಒಬ್ಬರು ಏನು ಸೌಂದರ್ಯ ತಜ್ಞೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಬ್ಯೂಟಿ ಕಾಸ್ಮೆಟಾಲಜಿಸ್ಟ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಹೇರ್ ಸ್ಟೈಲಿಸ್ಟ್, ಮತ್ತು ಮಂಗಳೂರಿನ ಏನು ಪ್ರಪ್ರಥಮ ಏರ್ ಬ್ರಷ್ ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ದಾರೆ ಅವರು. ಮತ್ತು ಜಗತ್ತಿನ ಬಹುತೇಕ ದೇಶಗಳಲ್ಲಿ ಅವರೇನು ಏನು ಸುತ್ತಾಡಿದ್ದಾರೆ. ದೊಡ್ಡ ದೊಡ್ಡ ಮಾಡೆಲ್ಗಳಿಗೆ ಅವರು ಏನು ಬ್ಯೂಟಿಷಿಯನ್ ಆಗಿ ಅಥವಾ ಮೇಕಪ್ ಆರ್ಟಿಸ್ಟ್ ಆಗಿ ಅಥವಾ ಹೇರ್ ಸ್ಟೈಲಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ಅನೇಕ ವಿದೇಶಗಳ, ರಷ್ಯಾ ಸೇರಿದಂತೆ ಬೇರೆ ಬೇರೆ ಕಡೆ ಈ ಒಂದು ಬ್ಯೂಟಿಷಿಯನ್ ಬಗ್ಗೆ ಉನ್ನತ ಮಟ್ಟದ ಅಧ್ಯಯನ ಮಾಡಿ ಅದನ್ನೊಂದು ಕ್ಲಾಸಿಕಲ್ ವೇ ಆಫ್ ಸ್ಟಡಿಯಲ್ಲಿ ಅದನ್ನು ಕಲಿತುಕೊಂಡು ಬಂದಂಥವರು ಮತ್ತು ಏನು ಕಳೆದ 24 ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿರುವವರು ಮತ್ತು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದವರು. ಇನ್ನು ಈ ಒಂದು ಫೋಟೋಗ್ರಫಿಯನ್ನು ಮಾಡಿದಂಥ ವಿವೇಕ್ ಸಿಕ್ವೇರ್ ಅವರು ಬಗ್ಗೆ ಹೇಳಬೇಕಿದ್ರೆ, ಅವರು ಕೂಡ ಏನು ಮೂಲತಃ ಮಂಗಳೂರಿನವರಾಗಿದ್ದರೂ ಕೂಡ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚ್ತಾ ಇರುವಂಥ ಒಬ್ಬ ಫೋಟೋಗ್ರಾಫರ್. ಸುಮಾರು ಏನು ಬಹುಮುಖ್ಯವಾಗಿ ಅವರು ಗುರುತಿಸಲ್ಪಡುವಂಥದ್ದು ವೆಡ್ಡಿಂಗ್ ಫೋಟೋಗ್ರಫಿಯಲ್ಲಿ. ಸುಮಾರು 1,500 ಮದುವೆ ಇವೆಂಟ್ಗಳನ್ನು ಕವರೇಜ್ ಮಾಡಿರುವಂಥವರು ಮತ್ತು 4 ಬಾರಿ ವೆಡ್ಡಿಂಗ್ ಫೋಟೋಗ್ರಫಿ, ವರ್ಷದ ವೆಡ್ಡಿಂಗ್ ಫೋಟೋಗ್ರಫಿ ಇದಕ್ಕಾಗಿ ಬಹುಮಾನ ಪಡೆದವರು, ವೆಡ್ಡಿಂಗ್ ಫೋಟೋಗ್ರಾಫರ್ ಆಫ್ ದ ಇಯರ್ ಅಂತ 4 ಬಾರಿ. ಮತ್ತು ಅದೆಲ್ಲಕ್ಕಿಂತ ಮುಖ್ಯವಾಗಿ 60ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದುಕೊಂಡಂಥ ಒಬ್ಬ ಫೋಟೋಗ್ರಾಫರ್. ಮತ್ತು ಯಾವತ್ತೂ ಕೂಡ ನೆನಪಿಡುವಂಥದ್ದು ಅಥವಾ ಗುರುತಿಸಿಕೊಳ್ಳುವಂಥದ್ದು ಅಥವಾ ಸಾಮಾನ್ಯವಾಗಿ ಹೇಳುವಂಥದ್ದು, ಈ ದೇಶದ ಏನು ಬಹುಮುಖ್ಯ ಇಂಡಸ್ಟ್ರಿಯಲಿಸ್ಟ್ ಮುಖೇಶ್ ಅಂಬಾನಿಯವರ ಮಗ ಮತ್ತು ಮಗಳ ಮದುವೆಯ ಸಂದರ್ಭದ ಫೋಟೋಗ್ರಫಿಯನ್ನು ಮಾಡಿದವರಲ್ಲಿ ವಿವೇಕ್ ಸಿಕ್ವೇರ್ ಅವರು ಕೂಡ ಒಬ್ಬರು. ಮಂಗಳೂರಲ್ಲಿ ಇವತ್ತು ವಿವೇಕ್ ಸಿಕ್ವೇರ್ ಅವರನ್ನು ಸುಮ್ಮನೆವಾಗಿ ನಾಕ್ ಮಾಡಿದರೆ ಅವರು ಸ್ಟುಡಿಯೋದಲ್ಲಿ ಲಭಿಸುವುದಿಲ್ಲ. ಸಾಕಷ್ಟು ಮುಂಚಿತವಾಗಿಯೇ ಏನೋ ಅಪಾಯಿಂಟ್ಮೆಂಟ್ ತೆಕ್ಕೊಂಡು ಹೋಗಿ ಏನೋ ಫೋಟೋಗ್ರಾಫಿಗಾಗಿ ಬುಕ್ ಮಾಡಬೇಕಾಗತ್ತೆ ಅಂತ ಆ ರೀತಿಯ ಒಂದು ಖ್ಯಾತಿಯನ್ನು ಪಡೆದಂಥ ಒಬ್ಬ ಯುವ ಫೋಟೋಗ್ರಾಫರ್. ಜೊತೆಗೆ ಚೇತನ ಅವರು ಕೂಡ ಅಷ್ಟೇ, ಒಬ್ಬ ಏನು ಸಣ್ಣ ವಯಸ್ಸಿನಲ್ಲೇ ಅದ್ಭುತ ಸಾಧನೆ ಮಾಡಿದಂಥ ಒಬ್ಬರು ಬ್ಯೂಟಿಷಿಯನ್. ಇವತ್ತು ಏನು ಅವರು ಇಬ್ಬರು ಸೇರಿ ಮಾಡಿರುವಂಥ ಒಂದು ಕೈಚಳಕ ಇದೆ, ಅದು ಜಗತ್ತಿನಾದ್ಯಂತ ಒಂದು ಗಮನ ಸೆಳೆಯುತ್ತಾ ಇದೆ. ಈ ವಿಚಾರವಾಗಿ ಇರುವಂಥ ಒಂದು ಒಳ್ಳೆಯ ಸ್ಟೋರಿ ಪ್ಯಾಕೇಜ್ ಈಗ ನಾವು ತೋರಿಸ್ತೇವೆ ಮೊದಲಿಗೆ, ಆನಂತರ ನಾನು ಇಬ್ಬರನ್ನು ಕೂಡ ಮಾತಾಡಿಸ್ತೇನೆ.
ಈ ಪೇಂಟಿಂಗ್ ಅನ್ನ ನೋಡಿದ್ರೆ ಒಂದೊಮ್ಮೆ ಮೈ ಝಲಕ್ ಎನ್ನುತ್ತೆ. ದುರ್ಗಾಮಾತೆಯ ಸಿಂಹ ಸವಾರಿ ಎಂದು ಚಿತ್ರಿಸಲಾಗಿದ್ದ ಈ ಚಿತ್ರವು ಅನಿಯಮಿತ ಶಕ್ತಿಯನ್ನ ಸಂಕೇತಿಸುವಂತಿದೆ. ಸಿಂಹಿಣಿ ಎಂಬ ಒಂದು ಅದ್ಭುತ ಚಿತ್ರಣ ಮೂಡಿಬಂದಿದ್ದು ಕಣ್ಮನ ಸೆಳೆಯುವಂತಿದೆ. ಇನ್ನು ರಿಯಾಲಿಸ್ಟಿಕ್ ಫೇಸ್ ಪೇಂಟಿಂಗ್ ರಿಯಲ್ ಆಗಿ ಮೂಡಿಬರೋಕೆ ವಿವೇಕ್ ಸಿಕ್ವೆರಾ ಅವರ ಛಾಯಾಗ್ರಹಣದ ಜೊತೆಗೆ ಮಾರ್ಟಿನ್ ಚೋಯ್ಲಿನ್ ಹಾಗೂ ಶ್ರೇಯಾ ಎಂ ಭಟ್ ಅವರ ಸಹಕಾರದಿಂದ ಸಿಂಹಿಣಿ ಅದ್ಭುತವಾಗಿ ಮೂಡಿಬಂದಿದೆ. ಈ ಬಗ್ಗೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ ಚೇತನಾಸ್ ಬ್ಯೂಟಿ ಲಾಂಜ್ನ ಚೇತನಾರವರು, ಬಹಳ ಸಮಯದಿಂದ ಈ ಪರಿಕಲ್ಪನೆಯು ನನ್ನ ಮನಸ್ಸಿನಲ್ಲಿ ಬರುತ್ತಿತ್ತು. ಆದರೆ ಅದು ಚೆನ್ನಾಗಿ ಹೊರಬರುತ್ತದೆಯೇ ಎಂದು ಖಾತ್ರಿಯಿಲ್ಲದ ಕಾರಣ ನಾನು ಹಿಂಜರಿದಿದ್ದೆ. ನವರಾತ್ರಿಯು ಸಮೀಪಿಸುತ್ತಿದ್ದಂತೆ ಇದು ಈ ಚಿತ್ರವನ್ನ ಬಿಡಿಸಲು ಉತ್ತಮ ಸಮಯವೆಂದು ಭಾವಿಸಿತು. ಈ ಫೇಸ್ ಪೇಂಟಿಂಗ್ ಮಾಡತೊಡಗಿದ ಬಳಿಕವೂ ಸ್ವಲ್ಪ ಅಂಜಿಕೆ ಇತ್ತು. ಆದರೆ ನನ್ನ ತಂಡದವರ ಸಂಪೂರ್ಣ ಸಹಕಾರದಿಂದ ಉತ್ತಮವಾಗಿ ಈ ಚಿತ್ರವು ಮೂಡಿಬರಲು ಸಾಧ್ಯವಾಯಿತು ಎಂದು ಹೇಳಿದ್ದಾರೆ. ಇನ್ನು ಕೇವಲ 5 ಗಂಟೆಗಳ ಸಮಯದಲ್ಲಿ ಈ ಫೇಸ್ ಪೇಂಟಿಂಗ್ ಅದ್ಭುತವಾಗಿ ಮೂಡಿಬಂದಿದೆ. ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು. ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟೊಂದು ಅದ್ಭುತವಾಗಿ ಅಥವಾ ರಮ್ಯವಾಗಿ ಮೂಡಿಬಂದಿದೆ ಈ ಒಂದು ಕಲೆ ಅಂತ. ಇದು ಚೇತನ್ ಅವರೇ, ಇಂಥ ಒಂದು ಕಾನ್ಸೆಪ್ಟ್ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಮೂಡಿತ್ತು, ಹೇಗೆ ಮೂಡಿತ್ತು, ಇದರ ಹಿನ್ನೆಲೆ ಏನು? ಯಾಕಂದರೆ ಉಳಿದ ಮೇಕಿಂಗ್ ಅಪ್ ಏನು ಈ ದಿ ಲಯನ್ ಫೇಸ್ ಅದನ್ನು ನಾವು ಆಮೇಲೆ ಮಾತಾಡುವ. ಇಂಥ ಒಂದು ಕಾನ್ಸೆಪ್ಟ್ ಎಲ್ಲಿ ಸೃಷ್ಟಿಯಾಯಿತು, ಹೇಗೆ ಸೃಷ್ಟಿಯಾಯಿತು ಅಂತ? ಇಲ್ಲ, ನನಗೆ ಅಂತ ಹೇಳಿದರೆ ಏನಾದರೂ ಹೊಸತನ ಮಾಡಬೇಕಂತೇಳಿ ಒಂದು ಅಭ್ಯಾಸ ಇದೆ, ಮಾಡಬೇಕು ಅಂತೇಳಿ ಯಾವಾಗಲೂ ಆಲೋಚನೆ ಮಾಡ್ತಿದ್ದೆ. ಸೊ ನಾನು ಈ ರೀತಿ ಗೂಗಲ್ ಸರ್ಚ್ ಮಾಡ್ತಿರುವಾಗ ನನಗೆ ಈ ಲಯನ್ಸ್ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದಂಥ ಕೆಲವು ಪಿಕ್ಚರ್ಸ್ಗಳನ್ನು ನೋಡಿದೆ. ಯಾಕೆ ನಾನು ಮಾಡಬಾರ್ದು ಅಂತೇಳಿ ಒಂದು ಮನಸ್ಸಲ್ಲಿ ಒಂದು ಹಂಬಲ ಇತ್ತು. ಆದರೆ ಅದು ನಾನಂದ್ರೆ ಅದನ್ನು ಟ್ರೈನಿಂಗ್ ತಗೊಳ್ಳಿಲ್ಲ ಜಾಸ್ತಿಯಾಗಿ. ಈಗ ನಾನು ಟ್ರೈನಿಂಗ್ಸ್ ಎಲ್ಲ ಲಂಡನ್ ಎಕಡೆಮಿ ಮೇಲೆ ತಗೊಳ್ತಾರೆ. ಬಟ್ ನಾನು ಟ್ರೈನಿಂಗ್ ಇರಲಿಲ್ಲ, ಮಾಡ್ಬೇಕಂತ ಒಂದು ಆಸೆ ಇಟ್ಕೊಂಡು ಈ ನವರಾತ್ರಿ ಬಂದಾಗ ನಾನು ಅನ್ಸುತ್ತೆ ನಾನು ಯಾಕೆ ಒಂದು ಭಿನ್ನವಾಗಿ ಯಾಕೆ ಒಂದು ಟ್ರೈ ಮಾಡಬಾರ್ದು ಅಂತೇಳಿ ನಾನೊಂದು ಅಂದರೆ ಹೇಗೋ ಆಲೋಚನೆ ಇತ್ತು, ಒಂದು ಟ್ರೈ ಮಾಡೋಣ ಅಂತೇಳಿ ನಾನು ವಿವೇಕ್ ಸರ್ ಹೇಳಿದೆ, ನಾನು ಮಾಡ್ತೀನಿ, ಅದು ಚೆನ್ನಾಗಿ ಬಂದರೆ ನಾವು ಕ್ಲಿಕ್ ಮಾಡೋಣ. ಸೊ ಅದಕ್ಕೆ ಒಂದು ಪ್ರಯತ್ನ ಪಟ್ಟದ್ದು. ಅದಕ್ಕೆ ಯಾವ ಮಾಡೆಲನ್ನು ಯಾರನ್ನು ಕರೀಲಿಲ್ಲ. ನಿಜವಾಗ್ಲೂ ಅದು ಮಾಡಬೇಕಿದ್ರೆ ನಾನು ಅದಕ್ಕೆ ಬೇಕಾದ ಫೇಸಲ್ಲಿ ಹುಡುಕ್ತಿದ್ದೆ. ಬಟ್ ನನಗೆ ಧೈರ್ಯ ಇರಲಿಲ್ಲ. ಸೊ ಮಾಡ್ತೀನಿ ಅಂತೇಳಿ ನನ್ನ ಸ್ಟೂಡೆಂಟ್ ಮೇಲೇ ಮಾಡಿದೆ. ಯಾಕಂದರೆ ಆ ಕಂಪ್ಲೀಟ್ ಆಗೋದಿದ್ರೆ ನಾನು ಅದನ್ನು ವಾಶ್ ಮಾಡಿ ತೆಗಿಬೋದು, ಡಿಸಪಾಯಿಂಟ್ ಆಗುತ್ತಲ್ಲ ಮಾಡೆಲ್ಗೆ ಕರೆಸಿ ನಾವು ಶೂಟ್ ಮಾಡಿದ್ರೆ. ಸೊ ಸ್ಟೂಡೆಂಟ್ ಮೇಲೆ ಮಾಡಿದೆ. ಬಟ್ ಅದು ಭಾಳ ಚೆನ್ನಾಗಿ ಬಂದಿದೆ. ಅವರದ್ದು ಸ್ವಲ್ಪ ನನಗೂ ರೆಫರೆನ್ಸ್ ಅಲ್ಲಿ ಅಂದರೆ ಕರೆಕ್ಷನ್ಸ್ ಕೂಡ ಕೆಲವು ಹೇಳಿದ್ರು ಸ್ಟುಡಿಯೋದಲ್ಲಿ ಫೋಟೋ ತೆಗಿರೋ ಸಮಯದಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಹೈಲೈಟ್ಸ್ ಬೇಕು, ಸ್ವಲ್ಪ ಡಾರ್ಕ್ ಎಲ್ಲಿ ಬೇಕು ಅದನ್ನು ಸ್ವಲ್ಪ ನಾನು ಕರೆಕ್ಷನ್ ಹೇಳಿದಾಗ ಅದು ಇನ್ನೂ ಫಿನಿಶಿಂಗ್ ಭಾಳ ಚೆನ್ನಾಗಿದೆ. ನನಗೂ ಆಶ್ಚರ್ಯ ಆಗ್ತಾ ಇದೆ, ನಾನು ಮಾಡಿದ್ದೀನಿ. ಅಂದ್ರೆ ನೀವು ಇದೊಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಯಶಸ್ವಿ ಆಗುತ್ತೆ ಅಥವಾ ಇಷ್ಟೊಂದು ಒಳ್ಳೆಯ ಫೀಡ್ಬ್ಯಾಕ್ ಬರುತ್ತೆ ಅಂತ ನೀವು ನಿರೀಕ್ಷೆ ಮಾಡಿರಲಿಲ್ಲ? ಈಗ ನಾನು ಖಂಡಿತ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ಮಾಡೋದೇ ಕಷ್ಟದಲ್ಲಿ ಮಾಡಿದ್ದು. ಅದಷ್ಟು ಚೆನ್ನಾಗಿ ಬಂದದ್ದು ನನಗೂ ಡೈಜೆಸ್ಟ್ ಮಾಡ್ಲಿಕ್ಕೆ ನನಗೂ ಆಗಿಲ್ಲ. ನಾನು ಪದೇ ಪದೇ ನಾನು ಝೂಮ್ ಮಾಡಿ ನೋಡ್ತಾ ಇರ್ತೀನಿ ಇದು ನಾನು ಮಾಡಿರೋದು. ಓಕೆ 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 ಎಸ್ 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 ಇದು ವಿವೇಕ್ ಸರ್, ಇದು ಅದೇ ಈ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತೀರಿ ನೀವು? ಇದು ನವರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ನಮ್ಮ ಈ ಮಂಗಳೂರು ಕಡೆ ಅಥವಾ ಬೇರೆ ಕಡೆ ಇಲ್ಲ, ಈ ಬಂಗಾಳ ಕಡೆ ಅಥವಾ ಬೇರೆ ದೇಶದ ಪ್ರತಿಯೊಂದು ಅಥವಾ ವಿದೇಶದಲ್ಲಿ ಪ್ರಪಂಚದಲ್ಲಿ ಅಂತ ಹೇಳ್ಬೋದು, ಈ ನವರಾತ್ರಿಗೆ ಒಂದು ಪ್ರಾಮುಖ್ಯತೆ ಇದೆ. ಅದರಲ್ಲಿ ಹೆಚ್ಚಾಗಿ ದುರ್ಗಾಮಾತೆಯ ಸಮಯದ ಅದು ಬೇರೆ ಬೇರೆ ವಾಹನ, ಅದಕ್ಕೆ ಅದು ದುರ್ಗಾ ಬೇರೆ ಬೇರೆ ವಾಹನಗಳಿವೆ. ಅದರಲ್ಲಿ ಒಂದು ಏನ್ ಹೇಳ್ತಾರೆ, ಈ ಪ್ರಾಣಿಯ ವಾಹನ ಜಾಸ್ತಿ ಪ್ರಾಮುಖ್ಯತೆ ಎಲ್ಲ ಕಡೆ ಜಾಸ್ತಿ ಆಗಿ ನಮ್ಗೆ, ಅಂದ್ರೆ ನಾವು ಒಂದೇ ಅಂತ ಹೇಳ್ತಾ ಇಲ್ಲ, ಜಾಸ್ತಿಯಾಗಿ ನಮ್ಗೆ ಕಾಣಕ್ಕೆ ಸಿಗುವುದು ಸಿಂಹ. ಅದರಿಂದ ಪ್ರತಿಯೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನವರಾತ್ರಿ ಅಥವಾ ಇದಂತ ಹೇಳಿದ ತಕ್ಷಣ ಹುಲಿಯೇ ತಲೆಗೆ ಬರೋದು. ಸೊ ಈ ಹುಲಿ ವೇಷ. ಆದ್ರೆ ಇವರು ಈಗಿನ ಡಿಸ್ಕಸ್ ಮಾಡುವಾಗ ಅವ್ರು ಹೇಳಿದ್ರು, ಎಲ್ಲ ಪ್ರತಿಯೊಬ್ರು ಹುಲಿ ಮಾಡ್ತಾರೆ, ನಾನು ದುರ್ಗೆಯ ವಾಹನ ಆಗಿರುವ ಏನು ಇದು ಸಿಂಹವನ್ನೇ ಮಾಡಿದ್ರೆ ಹೇಗೆ ಅಂತ. ಅದಕ್ಕೆ ನಾನು ಅವ್ರಿಗೆ ಏನ್ ಹೇಳಿದೆ ಅಂದ್ರೆ, ನೀವು ಸಿಂಹದ ಜೊತೆ ಹುಲಿ ಒಂದ್ ಸೈಡ್, ಒಂದು ಹುಲಿ ಮಾಡಿ ಒಂದ್ ಸೈಡ್ ಸಿಂಹ ಮಾಡಿ ಅಂತ ಐಡಿಯಾ ಕೊಟ್ಟೆ. ಅವ್ರು ಹೇಳಿದ್ರು, ಇಲ್ಲ ಇಲ್ಲ ಅದು ಒಂದು ಮಾಡೋದೇ ಬಹಳ ಕಷ್ಟ, ನಾನು ಪ್ರಯತ್ನವಾಗಿ ಮಾಡುದು, ಅದು ಮಾಡ್ತೇನೆ ಇಲ್ವೋ ಸಕ್ಸಸ್ ಗೊತ್ತಿಲ್ಲ, ಫಸ್ಟ್ ನಾನು ಒಂದು ನಮ್ಮ ಸ್ಟೂಡೆಂಟ್ ಮೇಲೆ ಟ್ರೈ ಮಾಡ್ತೇನೆ, ಒಂದ್ ವೇಳೆ ಸಕ್ಸಸ್ ಆದ್ರೆ ಫೋಟೋ ತೆಗಿವ, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ರು ಅವ್ರು.
ಹಾಗೆ ಅದು ಆ ದಿವಸ ಏನು ನಾವು ಪ್ಲಾನ್ ಮಾಡಿದ್ವಿ ನೋಡಿ, ಅದು ಆಕ್ಚುಲಿ ನಮ್ಮ ಇದರ ಒಂದೇ ದಿವಸ ಮೊದಲೇ ಮಾಡಿದ್ ನಾವು ಪ್ಲಾನ್. ಕೇವಲ ಒಂದೇ ದಿವಸದಲ್ಲಿ ಡಿಸೈಡ್ ಮಾಡಿರುವಂಥದ್ದು. ಅದಕ್ಕೆ ಅವರು ಸುಮಾರು ಒಂದು 5 ರಿಂದ 6 ಗಂಟೆ ಜಾಸ್ತಿ ತಗೊಂಡಿದ್ದಾರೆ ಬಹುಶಃ. ಅವರು ಮಾಡ್ತಾ ಇರುವಾಗ ಮಧ್ಯದಲ್ಲಿ ಒಂದು ಕಾಲ್ ಬಂತು, ಆಗ್ತಾ ಇಲ್ಲ, ಬೇಡ, ಅದು ಬಿಟ್ಟು ಬಿಡುವ, ಅದು ಇವತ್ತಿದು ಐಡಿಯಾದನ್ನೇ ಬೇಡ ಅಂತ. ನಾನು ಹೇಳಿದ್ರೆ ಇಲ್ಲ, ಆದದ್ದಾಗ್ಲಿ, ಏನಿದೆ ನೋಡುವ, ಮತ್ತೆ ನೀವು ಬನ್ನಿ ಅಂತ. ನೋಡುವಾಗ ನನಗೆ ಬಹಳ ಆಶ್ಚರ್ಯ ಆಗಿತ್ತು, ಅವರು ಅಷ್ಟು ಚೆಂದಾಗಿ ಮೂಡಿ ಬಂದಿದೆ. ಮತ್ತೆ ಸ್ವಲ್ಪ ಅವ್ರು ಹೇಳಿದಾಗೆ ಸ್ವಲ್ಪ ನಾನೊಂದು 5% ಸ್ವಲ್ಪ ಆಚೆ ಈಚೆ ಸ್ವಲ್ಪ ಚೇಂಜಸ್ ಹೇಳಿದೆ, ಸ್ವಲ್ಪ ಅದಕ್ಕೆ ಮಾಡಿ ಮತ್ತೆ ಅಷ್ಟೇ. ಅದು ಏನು ಅದಕ್ಕೆ ದೊಡ್ಡ ನನ್ನ ಏನಿಲ್ಲ, ನಾನು ಅದಕ್ಕೆ ಕ್ರೆಡಿಟ್ ಕೊಡುವಂಥದ್ದು ಚೇತನ ಮೇಡಮ್ಗೆನೆ. ಯಾಕೆಂದ್ರೆ ಅದರಲ್ಲಿ 75% ರಿಂದ 80% ಅಷ್ಟು ಏನು ಮೂಡಿ ಬಂದಿರೋದು ಅವರಿಂದಲೇ. ನನ್ನ ಕೈ ಚಳಕ ಏನಿದ್ರು ಕೂಡ ಒಂದು ಬರೀ 5% ಇಂದ 10% ಅಷ್ಟೇ, ಬೇರೆ ಏನಿಲ್ಲ. ಬಟ್ ಆ 5% ಇವತ್ತು ಏನು ಇಡೀ ಏನು ಮೇಡಮ್ಗೆ ಕ್ರೆಡಿಟ್ ತಂದು ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಇವತ್ತು ವೈರಲ್ ಆಗ್ತಾ ಇರುವಂತ ವಿಡಿಯೋ ಇರಬಹುದು ಅಥವಾ ಫೋಟೋಗಳಿರ್ಬೋದು, ಅಂತ ಹೇಳಿದ್ರೆ ಅದು ನಾನು ಆಗ್ಲೇ ಹೇಳಿದಾಗೆ ಅದೊಂದು ಭಾರಿ ದೊಡ್ಡ ಆರ್ಟಿಸ್ಟ್ ಮಾಡಿದಂತ ಒಂದು ಏನು ಆರ್ಟ್ ತರ ಕಾಣ್ತಾ ಉಂಟು. ಖಂಡಿತ. ಎಸ್. ಈಗ ಮೇಡಮ್, ಈಗ ವಿವೇಕ್ ಅವರು ಹೇಳಿದ್ರು, ಯಾಕಂತ ಹೇಳಿದ್ರೆ ಅದು ನೀವು ಮಾಡ್ತಾ ಹೋದಾಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ನಿಮ್ಗೆ ಸ್ವಲ್ಪ ಅಳುಕು ಬಂತು, ಇದನ್ನು ಮುಂದುವರಿಸೋದೋ ಬೇಡೋ ಅಂತ. ಯಾಕಂದ್ರೆ ನಿಮ್ಗೆ ಅದು ಈಗ ನಾನು ಮಾಡ್ತಾ ಇರುವಾಗ ಸಿಂಹಕ್ಕೆ ಒಂದು ಅದ್ರದಾದ ಒಂದು ಬಣ್ಣ ಇರುತ್ತೆ, ಆ ಯೆಲ್ಲೋ ಕಲರ್, ಅದರೊಟ್ಟಿಗೆ ಆ ಶೇಡಿಂಗ್ ಅಂತ ಇರುತ್ತೆ. ಅದು ಏನ್ ಮಾಡಿದ್ರು ನಿಮ್ಗೆ ಶೇಡಿಂಗ್ ಬರ್ತಾನೆ ಇರ್ಲಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಈ ಓವರ್ ಆಲ್ ಆ ಫಿನಿಶಿಂಗ್ ಎಲ್ಲ ಬಂದಿದೆ, ಬಟ್ ಕಲರ್ ಬರ್ತಾ ಇಲ್ಲ. ಮತ್ತೆ ಇವ್ರು ಹೇಳಿದ್ರು 3 o'clock ಬಾ ಅಂತ ಹೇಳಿದ್ರು. ನನ್ಗೆ ½ ಟೈಮ್ ಗ್ಯಾಪ್ ಇತ್ತು ಅದರಲ್ಲಿ. ಸರಿ ನೋಡೋಣ, ಇದ್ರಲ್ಲಿ ಏನಾದ್ರು ಒಂದು ಮಾಡ್ತೀನಿ ಅಂತ ಹೇಳಿ ನಾನು ಕಲರ್ ಪ್ಯಾಲೆಟ್ ತಕೊಂಡೆ, ಮನಸ್ಸಿಗೆ ಬಂದ ಕಲರ್ ಹಚ್ಚಲಿಕ್ಕೆ ಶುರು ಮಾಡಿದೆ. ಅಷ್ಟರಲ್ಲಿ ನನ್ಗೆ ಬೇಕಾದ ಏನ್ ಇಮ್ಯಾಜಿನೇಷನ್ ಅಲ್ಲಿ ನನ್ ಕಲರ್ ಬೇಕಿತ್ತು, ಆ ಕಲರ್ ಬಂದಿತ್ತು. ಅದೊಂದು ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಇದು ಅಂದ್ರೆ ಟೋಟಲ್ ಎಷ್ಟು ದಿವಸದ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ? ನಾನು ಮಾಡಲೇ ಇಲ್ಲ. ಸಿದ್ಧತೆ ಮಾಡದೇನೆ ಇಷ್ಟೊಂದು ವಂಡರ್ಫುಲ್ ಆದ ಒಂದು ರಿಸಲ್ಟ್ ಕೊಟ್ಟಿದ್ದೀರಿ ನೀವು ಮೇಡಮ್. ಅದೇ ನಾನು ಅಂದ್ರೆ ಕಣ್ಣು ಹೇಗೆ ಬಿಡಿಸುದು ಅಂತ ಹೇಳಿ ನಾನು ಜಸ್ಟ್ ಒಂದು ಸ್ಕೆಚ್ ಹಾಕಿ ನೋಡಿದೆ, ಓಕೆ ಮಾಡ್ಬೋದು ಅಂತ ಹೇಳಿ ಪ್ಲಾನ್ ಮಾಡಿದೆ. ಒಂದು ಹೇಗೆ ಫೇಸ್ ಅದಂತ ಜಸ್ಟ್ ಒಂದು ನಾರ್ಮಲ್ ಸ್ಕೆಚ್ ಹಾಕಿ ನೋಡಿದೆ, ಓಕೆ ಐಡಿಯಾ ಸಿಕ್ಕಿದೆ. ಕಲರ್ಸ್ ನೋಡಿದೆ, ಕಲರ್ಸ್ ಓಕೆ ಇದು ಕಲರ್ ಹಾಕ್ಬೋದು ಅಂತ ಆಯ್ತು. ನಾನು ಡೈರೆಕ್ಟ್ ನಾನು ಟ್ರೈಯೇ ಮಾಡಿದ್ದು ಅಷ್ಟೇ. ಅದಕ್ಕೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ 5:30 ಎದ್ದು 6:30 ಹೋದ್ರು, ಹೋಗಿ 7 o'clock ಸ್ಟಾರ್ಟ್ ಮಾಡಿದ್ವಿ. ಓಕೆ. ನೋಡ ನಾವು ಟೋಟಲ್ ಮೇಕಿಂಗ್ ಏನು ನಿಮ್ಮ ಅದನ್ನು ಮಾಡಿದಂಥ ರೀತಿ ರಿವಾಜುಗಳ ಬಗ್ಗೆ ಮಾತಾಡೋ ಸಣ್ಣ ಬ್ರೇಕ್ ತಗೊಳ್ಳುವ. ಆ ಬ್ರೇಕ್ ನಂತರ ನಾನು ನಿಮ್ಮ ಹತ್ರ ಮತ್ತೆ ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. ಓಕೆ, ದಿ ಲಯನ್ ಫೇಸ್ ಏನು ಸಂವಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಬ್ಯೂಟಿಷಿಯನ್ ಚೇತನ ಎಸ್ ಅವರು ಮತ್ತು ಫೋಟೋಗ್ರಾಫರ್ ವಿವೇಕ್ ಸಿಕ್ವೇರ ಅವರಿದ್ದಾರೆ. ಈಗಾಗಲೇ ಅವನು ವಿವೇಕ್ ಸಿಕ್ವೇರ ಅವರು ಮತ್ತು ಚೇತನ ಅವರು ಈ ಒಂದು ಲಯನ್ ಫೇಸ್ ಯಾವ ರೀತಿ ಮೂಡಿ ಬಂತು ಅನ್ನುವಂಥ ಒಂದು ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಮತ್ತೆ ಒಂದು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಚೇತನ ಅವರ ಹತ್ರ ಕೇಳುವಂಥದ್ದು, ಮೇಡಮ್ ಟೋಟಲ್ ಯಾಕಂದರೆ ನೀವು ಏನು 5 ಗಂಟೆ ತಗೊಂಡ್ರು ಅಂತ ಹೇಳಿದ್ರೆ ಆ ಒಂದು ಟೋಟಲ್ ಆ ಮೇಕಿಂಗ್ ಯಾವ ರೀತಿ ಇತ್ತು, ಏನೆಲ್ಲ ಆಯಿತು, ಏನೆಲ್ಲ ಘಟನಾವಳಿಗಳಾಯಿತು, ಪೇಷನ್ಸ್ ಈಗ ಇಬ್ಬರಿಗೂ. ಯಾಕಂದರೆ 5 ಗಂಟೆ ಕುತ್ಕೊಂಡು ಏನೋ ಆರ್ಟ್ ಅಥವಾ ಮೇಕಪ್ ಅಥವಾ ಹೇರ್ ಸ್ಟೈಲ್ ಮಾಡ್ಬೇಕಂತ ಹೇಳಿದ್ರೆ ತುಂಬ ತಾಳ್ಮೆ ಕೂಡ ಬೇಕಾಗುತ್ತೆ. ಒಟ್ಟ ಒಂದು ಪ್ರಕ್ರಿಯೆಯನ್ನು ನೀವು ವಿವರಿಸೋದಾದರೆ ಏನೆಲ್ಲ ಘಟನಾವಳಿಗಳು ಇತ್ತು, ಏನೆಲ್ಲ ರಿಯಾಕ್ಷನ್ಗಳಿತ್ತು ನಿಮ್ಮ ಏನೋ ಆ ಮಾಡೆಲ್ ಅವ್ರದ್ದು ಅಥವಾ ಜೊತೆಗಿದ್ದವ್ರದ್ದು ಅಥವಾ ಫೋಟೋಗ್ರಾಫರ್ದು, ನಿಮ್ಮ ಸಹವರ್ತಿಗಳದ್ದು ಎಲ್ಲ? ಈಗ ನಾನೇನು ಪ್ಲಾನ್ ಮಾಡಿದೆ ಅಂತ ಹೇಳಿದ್ರೆ ಬೇಗ ಹೋಗಿ ಮೇಕಪ್ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ 9:30 ನಂತರ ಕಾಲ್ಸ್ ಡಿಸ್ಟರ್ಬೆನ್ಸ್ ಬರುತ್ತೆ, ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿಕೊಂಡು ನಾನು 6:30 ಹೋಗಿ ನಾವು 7 o'clock ಸ್ಟಾರ್ಟ್ ಮಾಡಿದೆವು. ಅಂದರೆ ನಾನು ಇದು ಮೊದಲ ಬಾರಿ ಮಾಡುವ ಕಾರಣ ನಾನು ಅದು ಸ್ಕೆಚ್ ಹಾಕಿ ನಾನು ಅಂದರೆ ನಿಂತು ಪುನಃ ಫೇಸಲ್ಲಿ ಯಾವ ರೀತಿ ಲೈನ್ಸ್ಗಳು ಬರುತ್ತೆ, ಎಲ್ಲಿ ಎಲಿವೇಶನ್ ಕೊಡಬೇಕು, ಎಲ್ಲಿ ಲೋ ಲೈಟ್ಸ್ ಕೊಡಬೇಕು, ಅದು ಎಷ್ಟು ಡೆಪ್ತ್ ಕೊಡಬೇಕು, ಇದನ್ನು ನೋಡ್ತಾ ನಾನು ಮೊದಲು ಎಲ್ಲ ಸ್ಕೆಚ್ ಹಾಕ್ಕೊಂಡು ಬಿಟ್ಟೆ. ಆದ ನಂತರ ಅದಕ್ಕೆ ಆ ದಿನ ನನ್ನ ಮಗನ ಸ್ಕೂಲಲ್ಲಿ ಬರಲೇಬೇಕಿತ್ತು. ಸೊ ಉಪಾಯ ಇಲ್ಲ, ಹೋಗಲೇಬೇಕು. ಯಾಕೆಂದರೆ ಅವ್ನು 10th ಸ್ಟ್ಯಾಂಡರ್ಡ್. ಸೊ ಅಲ್ಲಿ ಅವ್ರದ್ದು ಎಕ್ಸಾಮಿನೇಷನ್ಗೋಸ್ಕರ ಕಟ್ಟಲೇಬೇಕು. ಸೊ ನಾನು ಮಾಡೆಲ್ ಹತ್ರ ಹೇಳಿದೆ ನಾನು ಹೋಗಿ ಬರ್ತೀನಿ ಅಂತೇಳಿ. ಸೊ ಅವಳದೆಲ್ಲ ಒಂದು ಸ್ಕೆಚ್ ಮಾಡಿದ ನಂತರ ಸ್ಕೂಲ್ಗೆ ಹೋಗಿ ಮತ್ತೆ ವಾಪಸ್ ನಾನು 11:30 ರಿಟರ್ನ್ ಆದೆ. ಅಷ್ಟೊತ್ತು ಅವಳು ಹಾಗೇನೆ ಕುತ್ಕೊಂಡಿದ್ಲು. ನಿಮ್ಮ ತಾಳ್ಮೆ ಮತ್ತೊಂದು ಏನು ಪ್ರೊಫೆಷನಲ್ ಇದೆ ಅಲ್ವಾ, ಝೀಲ್, ಗ್ರೇಟ್. ಆದ ನಂತರ ನಾನು ಮೇಕಪ್ ಎಲ್ಲ ಮಾಡಿದೆ, ಐ ಮೇಕಪ್ಸ್ ಎಲ್ಲ ಮಾಡಿಬಿಟ್ಟೆ.
ಅಷ್ಟಾಗ ಅವಳು ಏನೋ ತುಂಬ ಸಲ ಬ್ಲಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಅದು ಐ ಮೇಕಪ್ ಪುನಃ ಕ್ರೀಸ್ ಆಯಿತು, ಅಂದರೆ ಅದು ಕ್ರಶ್ ಆಯಿತು. ಪುನಃ ಅದನ್ನೆಲ್ಲ ತೆಗೆದು ಬಿಟ್ಟು ನಂತರ ಏನು ಮಾಡಿದ್ದು, ಇವಳಿಗೆ ಊಟ ಎಲ್ಲ ಮಾಡಿಸಿ ಮತ್ತೆ ನಾನು ಐ ಮೇಕಪ್ ಮಾಡ್ತೀನಿ ಅಂತ ಹೊರಟೆ. ನಾನು ಖಾಲಿ ಎಲ್ಲ ಸ್ಕೆಚ್ ಎಲ್ಲ ಮಾಡಿದ ನಂತರ ಐ ಒಂದು ಮಾತ್ರ ಬಿಟ್ಬಿಟ್ಟೆ, ನಾನು ಲಾಸ್ಟಿಗೆ ಮಾಡ್ತೀನಿ ಅಂತೇಳಿ. ಸೊ ಇದೊಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕಿದ್ರೆ, ನಮ್ಮ ಹುಡುಗಿಯರಿದ್ದಾರೆ, ಅವರಿಗೆ ಗೊತ್ತು ನಾನು ಐ ಮೇಕಪ್ ಅದು ಬ್ಲೈನ್ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ನಮ್ದು ಫ್ರಂಟ್ ರೂಮಲ್ಲಿ ಇವಳಿಗೆಲ್ಲ ಊಟ ಮಾಡಿದ ನಂತರ ಹ್ಯಾಂಡ್ ವಾಶ್ಗೆ ಅಂತೇಳಿ ಹೋಗ್ಬೇಕು, ನಮ್ಮ ಫ್ರಂಟ್ ರೂಮಿಗೆ ಹೋಗಬೇಕು. ಇವಳು ಏನು ಮಾಡಿದ್ಲು, ನಾನು ಅಂದರೆ ಹೇರ್ ಎಲ್ಲ ಮುಗಿಸಿ ಆಗಿತ್ತು, ಖಾಲಿ ಒಂದು ಕಣ್ಣು ಬಿಡಿಸ್ಲಿಕ್ಕೆ ಮಾತ್ರ ಬಾಕಿತ್ತು. ಅವಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ಸರಿ ಇನ್ನು ಕ್ಲೈಂಟ್ ಯಾರಾದ್ರು ನೋಡಿದರೆ ಭಯ ಪಡೋದು ಬೇಡ ಅಂತ ಹೇಳ್ಕೊಂಡು ಇವಳು ಮೆಲ್ಲನೆ ಹೋಗಿ ಜಸ್ಟ್ ಬಗ್ಗಿ ನೋಡಿದ್ಲು. ನೋಡೋ ಸಮಯದಲ್ಲಿ ನಮ್ಮ ಸ್ಟಾಫ್ ಒಬ್ಳು ಆ ರಿಫ್ಲೆಕ್ಷನ್ ಅನ್ನು ಮಿರರಲ್ಲಿ ನೋಡ್ಕೊಂಡ್ಬಿಟ್ಟು ಅವಳು ಕಿರ್ಚಾಡಿದ್ಲು. ಅವಳು ಕಿರ್ಚಾಡಿದ್ ನೋಡಿ ಇವಳು ಕೂಡ ಕಿರ್ಚಾಡಿದ್ಲು. ಯಾಕಂತ ನಾವು ನೋಡಿ ಸಬ್ಟೈಟಲ್ ಕೊಟ್ಟಿದ್ದೇವೆ ಇಲ್ಲಿ, ಏನೋ ಸಿಂಹ ಪ್ರತ್ಯಕ್ಷವಾಯ್ತು ಅಂತ ಬ್ಯೂಟಿ ಲಾಂಜಿನಲ್ಲಿ. ಅದನ್ನ ನೋಡಿ ಕ್ಲೈಂಟ್ ನೆಲನ ಹುಡುಕ್ಲಿಕ್ಕೆ ಶುರು ಮಾಡಿದ್ರು, ಏನಾದ್ರು ಬಂತ ಅಂತ ಹೇಳಿಕೊಂಡು ಕೇಳಿದ್ರು, ಏನಾಯ್ತು ಇವಳಿಗೆ ಹೇಳಿಗೆ ನಾಚಿಕೆ ಆಯ್ತು. ಅದ ನಂತರ ಅವಳನ್ನು ಟವಲಲ್ಲಿ ಕವರ್ ಮಾಡಿಕೊಂಡು ಸೀದಾ ಕಳಿಸ್ಲಿಲ್ಲ ಆಚೆ ಒಳಗಡೆ. ಸೊ ಅಂತೂ ಅವಳು ಮತ್ತೆ ಅವಳಿಗೆ ರಿಯಲೈಸ್, ಓ ಪೇಂಟಿಂಗ್ ಆಗ್ತಾ ಇದ್ದಿದ್ದಲ್ಲ ನಮ್ದು ಮನೆದು. ಅದ ನಂತರ ಐ ಮೇಕಪ್ ಮಾಡ್ಕೊಂಡೆ. ಐ ಮೇಕಪ್ ಮಾಡಿದ ನಂತರ ಅವಳಿಗೆ ಹೇಳಿದ್ರೆ, ಕಣ್ಣು ಮುಚ್ಚಿ ಇರಬೇಕು ನೀವು, ಕಣ್ಣು ಓಪನ್ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಮತ್ತೆ ಇವರು ಸ್ಟುಡಿಯೋದರ ಹೋಗ್ಬೇಕು. ನಾ ಹೇಳಿದೆ, ಕಾರಲ್ಲಿ ಹೋಗುವಾಗ ಮುಂದೆ ಅಂತ ಮಿರರ್ ಕನ್ನಡಿ ಆಚೆ ತಿರುಗಿ ನೋಡ್ಬೇಡ, ಪೊಲೀಸ್ನವ್ರು ಚೇಂಜ್ ಮಾಡ್ಬೋದು. ಅವಳು ಕಣ್ಣು ಮುಚ್ಚಿ ಇದ್ಲ ಅವಳಲ್ಲಿ. ಪಾಪ ಅವಳು ತುಂಬಾನೇ ಪೇಷನ್ಸ್ ಹುಡುಗಿ, ತುಂಬಾ ಇಂಟ್ರೆಸ್ಟ್. ಯಾಕಂದ್ರೆ ಬಂದಿದ್ದೀನಿ ಸುಮಾರು ಒಂದು ತಾಸಷ್ಟು ಅವಳು ಕಣ್ಣು ಮುಚ್ಚಿ ಇರ್ಬೇಕಾದಂತ. ಹೌದು, ಒಂದು ತಾಸು ಕಣ್ಣು ಮುಚ್ಚಿ ಇರ್ಬೇಕಿತ್ತು. ಯಾಕಂದ್ರೆ ಇವ್ರ ಸ್ಟುಡಿಯೋದಲ್ಲಿ ಇವ್ರ ಸೆಟಪ್ ಇವ್ರದೆಲ್ಲ ರೆಡಿ ಮಾಡೋಷ್ಟನ್ನು ಅವ್ಳು ಸುಮ್ಮನೆ ಕುತ್ಕೊಳ್ಬೇಕಿತ್ತು. ಇನ್ನು ತುಂಬಾನೇ ಜಾಸ್ತಿ ಏನು ಇವ್ರ ಅದ್ರ ಮೇಲೆ ಸೆಟ್ಟಿಂಗ್ ಏನು ಹೋಗ್ಲಿಲ್ಲ, ಅವರಿಗೆ ಗೊತ್ತು, ಅದ್ರ ಬಗ್ಗೆ ಅವ್ರು ಹೇಳ್ಕೊಳ್ತಾರೆ. ಬಟ್ ಇವರು ಫ್ಲಾಟಿಗೆ ಹೋಗುವ ಅಂದ್ರೆ ಇವಾಗ ಯಾವ ಎಲ್ಲಿ ನಾವು ಸ್ಟುಡಿಯೋ ಫಿಕ್ಸ್ ಮಾಡಿದ್ವಿ ಅಲ್ಲಿ ಕೂಡ ಅವಳು ಫೇಸಿಗೆ ನಾವೇನ್ ಮಾಡಿದ್ವಿ, ಟವಲ್ ಕವರ್ ಮಾಡ್ಕೊಂಡು ಹೋದ್ವಿ ನಾವು ಲಿಫ್ಟ್ ಅಲ್ಲಿ ಹೋಗಿ. ಇನ್ಯಾರೋ ಅಲ್ಲಿ ನೋಡಿ ಮಕ್ಕಳು ನೋಡಿ ಎದುರೋದು. ಅದು ಹೋಗೋಷ್ಟರಲ್ಲಿ ಲಿಫ್ಟ್ ಅಲ್ಲಿ ಒಬ್ರು ಬಂದ್ರು, ಪುಣ್ಯಕ್ಕೆ ಇವ್ರು ಕವರ್ ಮಾಡಿದ್ರೆ ಆಯ್ತು. ನಾವು 4th ಫ್ಲೋರ್ ಹೋಗುವವರು 3rd ಫ್ಲೋರ್ಗೆ ಹೋಗಿ ಬಾಗಿಲು ನಾಕ್ ಮಾಡಿದ್ರು. ಆ ಮನೆಯವ್ರು ಬಾಗಿಲು ತೆಗೆದ್ರು. ಅದ ನಂತರ ಪುನಃ ಲಿಫ್ಟ್ ಅಲ್ಲಿ ಬೇರೆ ಇದ್ರು. ಇವತ್ತಿನ ನೋಡ್ಬೇಕು ನಮ್ಮ ನಿಮಗೆ ಎಸ್ಕೇಪ್ ಆಗೋದೇ ಬಾರಿ ದೊಡ್ಡ ಪ್ರಶ್ನೆ ಆಯ್ತು. ಬಹಳ ಇಂಟ್ರೆಸ್ಟಿಂಗ್ ಆಯ್ತು. ಇವರು ನೋಡಿ, ಇವರದ್ದು ಎಕ್ಸ್ಪ್ರೆಷನ್ ನೋಡಿ ಆಯ್ತು, ಏನೋ ಒಂದು ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನಿಸಿತ್ತು. ಮತ್ತೆ ಸ್ಟೋರಿ ಅವರಿಗೆ ಗೊತ್ತು. ವಿವೇಕ್ ಸಕಿಬೇರ್ ಅವರೇ, ಈಗ ಫೋಟೋಗ್ರಫಿ ಏನೆಲ್ಲ ಆಯ್ತು, ಏನ್ ನಡೀತು, ನೀವು ಏನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ, ಎಷ್ಟು ಸಿದ್ಧತೆಗಳಿತ್ತು, ಏನೆಲ್ಲ ಟೆಕ್ನಾಲಜಿ ಮತ್ತು ನಿಮ್ಮ ತಂತ್ರಜ್ಞಾನಗಳಿದಾವೆಲ್ಲ ಫೋಟೋಗ್ರಫಿಗೆ ಸಂಬಂಧಪಟ್ಟದ್ದು, ಯಾವೆಲ್ಲ ಸಿದ್ಧತೆಗಳಿತ್ತು ನಿಮ್ಮಲ್ಲಿ? ನಾನು ಫೋಟೋಗ್ರಫಿಗೆ ಅಂದರೆ ಈ ಪರ್ಟಿಕ್ಯುಲರ್ ಚಿತ್ರಕ್ಕೆ ಭಾಳ ಸಿದ್ಧತೆಯನ್ನು ಮಾಡಿಲ್ಲ. ಯಾಕೆಂದರೆ ನಾನು ಏನು ಮಾಡ್ತೇನೆ ಅಂದರೆ ಯಾವಾಗಲೂ ಮೊದಲೇ ಕಾಲ್ಪನಿಕವಾಗಿ ಥಿಂಕ್ ಮಾಡಿ ಎಲ್ಲ ಭಾಳಷ್ಟು ಮಾಡೋದಿಲ್ಲ. ಯಾಕೆಂದರೆ ಈಚ್ ಆ್ಯಂಡ್ ಫೇಸ್ ಟು ಫೇಸ್ ಬೇರೆ ಇರ್ತದೆ, ಲೈಟಿಂಗ್ಸ್ ಬೇರೆ ಇರ್ತದೆ, ಮುಖದ್ದು ಸ್ಟ್ರಕ್ಚರ್ ಆಗಲಿ, ಬಾಡಿ ಸ್ಟ್ರಕ್ಚರ್ ಆಗಲಿ, ಪ್ರತಿಯೊಬ್ಬರದ್ದು ಒಂದು ಬೇರೆ. ಅದರಿಂದ ಲೈಟಿಂಗ್ಸ್ ಮೊದಲೇ ಕಾಲ್ಪನಿಕವಾಗಿ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಏನು ಮಾಡೋದಂದ್ರೆ ನೋಡಿದ ನಂತರನೇ ಯಾವ ರೀತಿ ಮಾಡಬೇಕು ಅಂತ. ನನಗೆ ಜಾಸ್ತಿ ಏನು ಟೈಮ್ ತಗೊಂಡಿಲ್ಲ, ಭಾಳ ಸಿಂಪಲ್ ಲೈಟ್, ಒಂದು ಮೇನ್ ಲೈಟ್ ಕೊಟ್ಟಿದ್ದೀನಿ, ಒಂದು ತಲೆಗೆ ಒಂದು ಸಪ್ರೇಷನ್ ಅಷ್ಟೇ. ಮತ್ತೆ ಲೈಟ್ ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್ ಅಲ್ಲ, ಲೈಟ್ ಹೇಗೆ ಕಟ್ ಮಾಡುವಂಥದ್ದು ಅದೇ ಕಲೆ. ಅದು ಛಾಯಾಗ್ರಹಣ ಅನ್ನೋದೇ ಅದೇ ಅಲ್ವಾ? ಹೌದು, ಯಾಕಂದ್ರೆ ಒಂದು ಕತ್ತಲೆ ಮತ್ತು ನೆರಳು ಮತ್ತು ಬೆಳಕಿನ ಜೊತೆಗೆ. ಹೌದು, ಈಗ ನಾವು ಯಾವ್ದೋ ಒಂದು ಲೈಟ್ ಫಸ್ಟ್ ಇಟ್ಟಿರ್ತೇವೆ, ಅದನ್ನ ನಾವು ಆ ಲೈಟ್ ಅನ್ನು ಇಟ್ಟು ಮತ್ತೆ ಒಂದೊಂದೇ ಬಿಲ್ಡ್ ಮಾಡಿಕೊಂಡು ಹೋಗೋದು. ಈಗ ಒಂದು ಪೇಂಟ್ ಮಾಡುವಾಗ ಮೊದಲೇ ಒಂದು ಚಿತ್ರ ಬರುವುದಿಲ್ಲ, ಅದರ ಮೇಲೆ ಬಿಲ್ಡ್ ಮಾಡ್ತಾರೆ, ಅದಕ್ಕೆ ಶೇಡ್ ಕೊಡ್ತಾರೆ, ಅದರ ಮೇಲೆ ಲೇಯರ್ ಕೊಡ್ತಾರೆ, ಅದರಿಂದ ಬಣ್ಣ ಬರೆಸ್ತಾರೆ, ಮತ್ತೆ ಮಾಡಿ 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 ಅದು ಫೈನಲ್ ಆಗಿ ಒಂದು ಪಿಕ್ಚರ್ ಬರ್ತದೆ. ಹಾಗೇನೆ ಫೋಟೋಗ್ರಫಿ ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೈಟ್ ನಾವು ಒಂದು ಬೇಸ್ ಕೊಟ್ಟಿರ್ತೀವಿ, ನೋಡಿದ ತಕ್ಷಣ ಇದಕ್ಕೆ ಒಂದು ಈ ರೀತಿ ಬರ್ಬೋದು ಅಂತ. ಅದರ ನಂತರ ಇಲ್ಲಿ ಲೈಟ್ ಕಟ್ಬೇಕು, ಇಲ್ಲಿ ಕಟ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಕೊಡ್ಬೇಕು, ಅದೆಲ್ಲ ನಾವು ಸ್ವಲ್ಪ ಐ ಟ್ರೈನಿಂಗ್ ಬೇಕು, ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಅದು ಮಾಡಿದ್ರೆ ನೋಡ್ಲಿಕ್ಕೆ ಬಹಳ ಸಿಂಪಲ್, ಏನು ನೋಡಿದ್ರೆ ಇದು ಒಂದೇ ಲೈಟ್ ಕೊಟ್ಟಿದ್ದಾನೆ ಅಂತ ಅನಿಸ್ತದೆ, ಆದ್ರೆ ಆ ಒಂದು ಲೈಟ್ ಅಲ್ಲಿ ತೆಗೆಯುವಂಥದ್ದು ಚಾಲೆಂಜ್. ಅದನ್ನು ನಾವು ಬಿಲ್ಡಪ್ ಮಾಡುವಂಥದ್ದೇ ಇಂಪಾರ್ಟೆಂಟ್. ನಾವು ಅದು ಥರ್ಮೋಕೋಲ್ ಆಗಲಿ ಅಥವಾ ರಿಫ್ಲೆಕ್ಟರ್ ಆಗಲಿ, ಸಿಲ್ವರ್ ಫಾಯಿಲ್ ಆಗಲಿ ಅಥವಾ ಆರೆಂಜ್ ಜೆಲ್ ಆಗಲಿ, ಇದನ್ನೆಲ್ಲ ಕೊಟ್ಟು ಸ್ವಲ್ಪ ಸಪ್ರೇಷನ್ ಎಲ್ಲ ಕೊಟ್ಟು
ಮಾಡಿದ್ರಿಂದ ಸ್ವಲ್ಪ ಅದು ಚೆನ್ನಾಗಿ ಮೂಡಲಿಕ್ಕೆ ಕಾರಣ ಆಯಿತು. ಈ ಏನೀಗ ಈ ಮಾಡೆಲ್ ಶ್ರೇಯಾ ಎಂ ಭಟ್ ಇದ್ದಾರೆ, ಅವರು ಅದೇ ಅವರದ್ದು ರಿಯಾಕ್ಷನ್ಗಳು ಸ್ಟುಡಿಯೋದಲ್ಲಿ ಯಾವ ರೀತಿ ಇತ್ತು? ಬಹಳ ಉತ್ತಮವಾಗಿ, ನಾನೊಂದು ಹೇಳ್ಬೇಕಾದ್ರೆ ಬಹಳ ಪೇಷನ್ಸ್. ಪಾಪ ಅವರು ಅಲ್ಲಿ ಕಣ್ಣು ಮುಚ್ಚಿದ್ದು ಇವರ ಬಂದು ಅವ್ರಿಗೆ ಇಡೀ ಶೂಟ್ ಆಗೋ ತನಕ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಏನ್ ಲೈಟಿಂಗ್ ಆಗ್ತಿದೆ, ಯಾರು ತೆಗಿತಾ ಇದ್ದಾರೆ ಅಂದ್ರೆ ನನ್ನ ಪರಿಚಯ ಅವ್ರದ್ದು ಆಲ್ರೆಡಿ ಇತ್ತು. ಯಾಕಂದ್ರೆ ಅವರು ನಾನು ಕೆಲವು ಶೂಟ್ಸ್ ಎಲ್ಲ ಇಬ್ರು ನಮ್ಮದು ಕಾನ್ಸೆಪ್ಚುಯಲ್ ಶೂಟ್ ಮಾಡುವಾಗ ಅವರು ಇವರ ಅಸಿಸ್ಟೆಂಟ್ ಆಗಿ ಬಂದಿದ್ರು. ಹಾಗೆ ಅವ್ರಿಗೆ ಒಂದು ಕಾಲ್ಪನಿಕ ನಾನು ಎಲ್ಲಿದ್ದೇನೆ ಅಂತ ಒಂದು ಗೊತ್ತಿದ್ರೆ ಬಿಟ್ರೆ ಅದು ಏನ್ ಆಗ್ತಾ ಇದೆ ಅಂತ ಬಹುಶಃ ಅವ್ರಿಗೆ ಗೊತ್ತೇ ಇಲ್ಲ. ಬಹಳ ಪೇಷನ್ಸ್ ಅವ್ರಿಗೆ. ಮತ್ತೆ ಒಳ್ಳೆ ಅವರು ಏನ್ ಬೇಕು ಒಂಥರ ನಾನು ಅದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡು ಅಂತ ಅವರಿಗೆ ಸ್ವಲ್ಪ ಇದು ಮಾಡಿದ್ರೆ ಭಾವನೆ ಅದ್ ಬರ್ಬೇಕು, ಇನ್ನು ಸ್ವಲ್ಪ ಕಣ್ಣು ಸ್ವಲ್ಪ ಇನ್ನು ಸ್ವಲ್ಪ ಇದು ಮಾಡು, ಸ್ವಲ್ಪ ಉಗ್ರವಾಗಿ ಸ್ವಲ್ಪ ಇದು ಮಾಡು, ಮೂಗನ್ನು ಇನ್ನು ಸ್ವಲ್ಪ ಅರಳಿಸು, ಸ್ವಲ್ಪ ಇದು ಮಾಡು ಅಂತ ಹೇಳುವಾಗ ಅದೇ ರೀತಿಯಲ್ಲಿ ಸ್ಪಂದನೆ ಮಾಡಿದಕ್ಕೆ ಆ ಪಿಕ್ಚರ್ ಆಗಿ ಬಂತು. ಲಿಪ್ಸ್ ಅನ್ನು ಕೂಡ ನಾನು ಸ್ವಲ್ಪ ಅದನ್ನು ಬಿಗ್ದಿಡ್ತು ಇದು ಮಾಡು ಅಂತ ಹೇಳಿದಕ್ಕೆ ನಿಜವಾಗಿ ನೋಡಿದ್ರೆ ಬಹಳ ಸೌಮ್ಯವಾಗಿ ಮುಗ್ಧ ಹುಡುಗಿ, ಅವಳಿಗೆ ಆ ರೀತಿ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದು ಅಂತ ಹೇಳಿದ್ರೆ ನಂಬಲಿಕ್ಕೇನಾಗುದಿಲ್ಲ. ಅಂದ್ರೆ ನಾನು ಹೇಳಿದನಲ್ಲ ಅದಕ್ಕೆ ಎಡಿಟಿಂಗ್ ಬಹಳ ಚೆನ್ನಾಗಿ ಕೇಳ್ತಾ ಇದ್ರು. ಈಗ 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 ಟೋಟಲ್ ಫೋಟೋಗ್ರಫಿಗಾಗಿ ನಿಮ್ಗೆ ಎಷ್ಟು ಹೊತ್ತು ತಗೊಂಡ್ರಿ ನೀವು? ಆ ಫೋಟೋಗ್ರಫಿಯ ಟೈಮಿಂಗ್ಸ್ ಬಹುಶಃ ನಾನೊಂದು ಅರ್ಧ ಗಂಟೆನೂ ತಗೊಂಡಿಲ್ಲ ಅಂತ ಕಾಣ್ತದೆ, ಕೇವಲ ಅರ್ಧ ಗಂಟೆ. ಯಾಕೆಂದ್ರೆ ಎಲ್ಲ ರೆಡಿ ಸೆಟ್ ಆಗಿತ್ತು ಇವರದು, ನನ್ಗೇನು ಮಾಡ್ಲಿಕ್ಕೆಲ್ಲ ಏನಿರ್ಲಿಲ್ಲ. ಸ್ವಲ್ಪ ಡೆವಲಪ್ ಮಾಡುವಾಗ ಸ್ವಲ್ಪ ಅದೇ ಎಲ್ಲಿ ಮತ್ತೆ ತೆಗ್ದಿರೋದು ಒಂದು ಬರೀ ಒಂದು 4 ರಿಂದ 5 ಫೋಟೋ ಅಷ್ಟೇ. ಬಟ್ ಅದೇ 4 ರಿಂದ 5 ಫೋಟೋನೇ ಇವತ್ತು ಇಡೀ ಗ್ಲೋಬಲ್ ತಿರುಗಾಡ್ತಾ ಉಂಟಲ್ವಾ ಅವರೇ? ಅದಕ್ಕೆ ನಿಜವಾಗಿ ಅದು ನಾವು ಪುಣ್ಯವಂತರು, ಯಾಕೆಂದ್ರೆ ಜನರು ಅದನ್ನು ಇಷ್ಟಪಟ್ಟಿದ್ದಾರೆ, ಮತ್ತೆ ಅಷ್ಟೊಂದು ಪ್ರೀತಿ ಒಂದು ತೋರಿಸಿದ್ದಾರೆ. ಯಾಕೆಂದ್ರೆ ಒಂದು ಏನಾದ್ರೂ ಒಂದು ಮಾಡಿದ್ರೆ ಅದಕ್ಕೆ ಒಂದು ಚಪ್ಪಳೆ ತಟ್ಟುವಂಥದ್ದು, ಅದಕ್ಕೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಬೇಕು. ಜನರು ಕೆಲವೊಮ್ಮೆ ನೋಡ್ತಾರೆ, ಅಲ್ಲಿ ಬಿಟ್ಬಿಡ್ತಾರೆ. ಆದ್ರೆ ಅಂತವ್ರ ನಮ್ಗೆ ಪ್ರೋತ್ಸಾಹ ಕೊಡುವಾಗ ನಮ್ಗೆ ಇನ್ನೂ ಏನಾದ್ರು ಬೇರೆ ಏನಾದ್ರು ಮಾಡುವ ಅಂತ ಒಂದು ಇದಾಗ್ತದೆ. ಅದು ನಿಜವಾಗಿ ನಾನು ಒಳ್ಳೆ ಒಂದು ರೆಸ್ಪಾನ್ಸ್. ಅದೊಂದು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಇದೆಲ್ಲ ಒಂದು ಇದ್ದಿದ್ರಿಂದ ಇವತ್ತು ನಾವು ಏನೋ ಒಂದು ಕಿಂಚಿತ್ ಒಂದು ಪ್ರಯತ್ನ ಪಟ್ಟಿದ್ದೇವೆ, ಅದೊಂದು ದೇಶ ಇಡೀ ವಿದೇಶದಡಿ ಪ್ರಪಂಚದಡಿಯಲ್ಲಿ ಅದು ನೋಡ್ಲಿಕ್ಕೆ ಒಂದು ಸಾಧ್ಯ ಆಗಿದೆ. ಅಲ್ಲಿಂದ ಪ್ರಶಂಸೆಗಳು ಕೂಡ ಬಂದಿವೆ. ಸೊ ಅದಕ್ಕೆ ನಾನು ನಿಜವಾಗಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಎಲ್ಲ. ಇದು ಈಗ ಇಷ್ಟು ನಿಮ್ಮ ಫೋಟೋಗ್ರಫಿ ಹಿಸ್ಟ್ರಿಯಲ್ಲಿ, ನಿಮ್ಮ ಪ್ರೊಫೆಷನಲ್ಲಿ ಈ ರೀತಿ ಯಾರನ್ನಾದರೂ ಕಣ್ಣು ಮುಚ್ಚಿ ನಿಲ್ಲಿಸಿ ಫೋಟೋ ತೆಗೆಯುವಂಥ ಪ್ರಸಂಗಗಳು ಬಂದಿತ್ತಾ? ಇಲ್ಲ, ಇಂಥ ಒಂದು ಬರಲಿಲ್ಲ. ಆದರೆ ಫೋಟೋಗ್ರಫಿಯಲ್ಲಿ ನಾವು ಏನು ಹೇಳ್ತೇವೆ, ನಮ್ಮ ಕಣ್ಣೇ ನಿಮ್ಮದು ಇದಲ್ವಾ ಮೇನ್ ಟಾರ್ಗೆಟ್? ಯಾವತ್ತು ಕಣ್ಣೇ ಟಾರ್ಗೆಟ್. ಯಾಕೆಂದ್ರೆ ನಾವು ಯಾವಾಗಲೂ ನಾವು ನೋಡ್ತೀವಿ ನೋಡಿ, ಅದು ಪ್ರತಿಯೊಬ್ರು ಹೇಳ್ತಾರೆ. ನಿಮ್ಗೆ ಫೋಟೋಗ್ರಫರ್ಸ್ನವರಿಗೆ ಬೇರೆಯವ್ರಿಗೆ ಸಾಮಾನ್ಯ ಏನ್ ನೋಡ್ತಾರೆ, ಮತ್ತೆ ಫೋಟೋಗ್ರಫರ್ ಕಣ್ಣುಗಳು ನೋಡುವಂಥದ್ದು ಬಹಳ ಚೇಂಜಸ್ ಆಗಿರ್ತವೆ. ನಾವು ಯಾವಾಗಲೂ ನಾವು ಕ್ಯಾಮರಾದಲ್ಲಿ ಬರೀ ನೋಡ್ತಾ ಇದ್ದೇವೆ ಅಷ್ಟೇ ಬಿಟ್ರೆ, ನಮ್ಮ ಪಿಕ್ಚರ್ಸ್ ಆಲ್ರೆಡಿ ನಮ್ಮ ತಲೆಯಲ್ಲಿ ಬಂದಿರ್ತದೆ. ನಾವು ಆ ಆಲೋಚನೆ ಬಂದಿದ್ರಿಂದ ಮಾತ್ರ. ಈಗ ನಾನು ಹೇಳಿದಾಗೇನೆ ಫೋಟೋಗ್ರಾಫರ್ ಕೂಡ ಒಬ್ಬ ಆರ್ಟಿಸ್ಟ್ ಹೌದು, ಕರೆಕ್ಟ್. ಈಗ ನೋಡಿ, ಒಬ್ಬ ಚಿತ್ರ ಒಳಗಣ್ಣಿನಿಂದ ತುಂಬಾ ಸೂಕ್ಷ್ಮ. ಅಂದ್ರೆ ಈಗ ನಾನು ಏನಾದ್ರು ವರ್ಕ್ ಮಾಡಿದ್ರೆ ಅದು ನಾನು ನಾರ್ಮಲ್ ಆಗಿ ನೋಡಿ ಅಬ್ಸರ್ವ್ ಮಾಡಿದ್ದೆ. ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಬೇಕಾಗುತ್ತೆ, ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ. ಯಾಕಂದ್ರೆ ಮೇಕಪ್ ಬಗ್ಗೆನೂ ಅವರಿಗೆ ಆ ಜ್ಞಾನ ಇದೆ, ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಅದು ನನಗೆ ತುಂಬಾ ಇಷ್ಟ ಆಗಿದೆ ಅವರ ಹತ್ರ. ಯಾಕಂದ್ರೆ ಅವರು ಫೋಟೋಗ್ರಾಫರ್ ಕೇವಲ ಫೋಟೋಗ್ರಾಫರ್ ಮಾತ್ರ ಅಲ್ಲ, ಅವರ ಒಳಗಡೆ ಕಲಾವಿದ ಇರ್ತಾನೆ. ಇದು ಸಿಕ್ವೇರ್ ಅವರೇ, ಇದರಲ್ಲಿ ಎಡಿಟಿಂಗ್ ಇದು ಏನಾದರೂ ಅಥವಾ ಫೋಟೋಶಾಪ್ ಇದ್ದು ಏನಾದರೂ ಗಿಮಿಕ್ಗಳಿತ್ತ ಈ ಪರ್ಟಿಕ್ಯುಲರ್ಲಿ ಫೋಟೋದಲ್ಲಿ? ಫೋಟೋಗಳ ಬಗ್ಗೆ ನಾವು ಮತ್ತೆ ಮಾತಾಡುವ. ಪರ್ಟಿಕ್ಯುಲರ್ಲಿ ಏನು ಈ ಲಯನ್ ಫೇಸ್ ಇದ್ದು ಫೋಟೋದಲ್ಲಿ ಎಡಿಟ್ ಬಗ್ಗೆ ನಾನು ಹೇಳ್ಬೇಕಾದ್ರೆ ನಾನು ಜಾಸ್ತಿ ಎಡಿಟ್ ಮಾಡ್ಲಿಕ್ಕೆ ನಂಬಿಕೆ ಇಟ್ಟವನಲ್ಲ. ಮೊದ್ಲಿಂದಲೂ ಅಷ್ಟೇ. ನಾನು ಏನ್ ತೆಗಿಬೇಕು ಅದನ್ನು ನನಗೆ ಅದರಲ್ಲಿ ಸಂಪೂರ್ಣವಾಗಿ 100% ಅಲ್ಲಾದ್ರೂ ಕೂಡ 95% ನನಗೆ ತೆಗೆಯುವಾಗಲೇ ಅದು ಬೇಕು. ಅದರಿಂದ ನಾನು ಅವ್ರು ಹೇಳಿದಾಗೆ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ನಾನು ಬಹಳ ಧ್ಯಾನ ಕೊಡ್ತೇನೆ. ಲೈಟ್ ಎಲ್ಲಿ ಬೀಳ್ಬೇಕು, ಸ್ವಲ್ಪನೂ ಅದು ಲೈಟ್ ಕೊಟ್ಟದ್ದು ಮೂಗಿಗೆ ಬಿದ್ದರೆ ಅದನ್ನು ಸ್ವಲ್ಪ ಆ ಕಡೆ ಮಾಡಿ, ಅದು ಅಷ್ಟೇ ಪೇಷನ್ಸ್ ಅಲ್ಲಿ ಇದ್ದ ವ್ಯಕ್ತಿಗೆ ಕೂಡ ಬೇಕು. ಮತ್ತೆ ನನ್ನ ಜೊತೆ ಯಾರು ಸಹಕಾರ ಕೊಟ್ಟಿದ್ದಾರೆ, ನನ್ನ ಇಡೀ ಟೀಮ್, ಅದು ಪ್ರತಿಯೊಬ್ಬರು ಕೂಡ ಅವರ ಒಂದು ಕೊಡುಗೆ ಅದಕ್ಕೆ ಬೇಕು. ಯಾಕಂದ್ರೆ ಅವರು ಕೂಡ ಅಷ್ಟೇ ಬಾರಿ ಕೇರ್ಫುಲ್ ಆಗಿ. ಯಾಕೆಂದ್ರೆ ಇದನ್ನು ನಾನು ಕಲ್ತಿದ್ದು ಕೂಡ ನನ್ನ ಗುರುಗಳಾದ ಗುರುದತ್ ಕಾಮತ್ ಅಂತ, ಉಡುಪಿಯವರು, ಬಹಳ ಒಂದು ಪ್ರಸಿದ್ಧ ಛಾಯಾಗ್ರಾಹಕರು. ಮತ್ತೆ ಅವರ ಗರಡಿಯಲ್ಲಿ ಬೆಳೆದವರು ತುಂಬಾ ಜನ ಇದ್ದಾರೆ. ನಾನು ಇವತ್ತು ಏನೋ ಒಂದು ಕಲ್ತಿದ್ದೇನೆ, ಅವರು ಮತ್ತೆ ನನ್ನ ಇನ್ನೊಂದು ನಾನು ಗುರುಗಳಂತ ಯಾವಾಗಲೂ ನಾನು ಕನ್ಸಿಡರ್ ಮಾಡುವಂತದ್ದು ಬಹಳಷ್ಟು ಜನ ಇದ್ದಾರೆ.
ಅದರಲ್ಲಿ ಪ್ರಮುಖವಾಗಿ ಯಜ್ಞ ಮಂಗಳೂರು ಕೂಡ ಒಬ್ರು. ಕಪ್ಪು ಬಿಳುಪಿನ ಫೋಟೋಗ್ರಫಿಯಲ್ಲಿ ಯಜ್ಞರನ್ನು ಖರೀದಿಸುವವರು ಯಾರು ಇಲ್ಲ. ಹಾಗೆ ಕೂಡ ಅವರು ಹೇಳಿದಂತ ಆಗ ಕಲ್ತದ್ದು ಒಂದು 25 ವರ್ಷದ ಮೊದಲು ಕಲ್ತಿದ್ದ ವಿದ್ಯೆ ಕೂಡ ಈಗಲೂ ಕೂಡ ನಾನು ಅಷ್ಟು ಅಚ್ಚುಕಟ್ಟಾಗಿ ನಾನು ಮಾಡಿದ್ದೇನೆ. ಈಗ ಡಿಜಿಟಲ್ ತಂತ್ರಜ್ಞಾನ ಅಷ್ಟು ಮುಂದುವರಿದ್ರು ಕೂಡ ಏನು ಬೇಕಾದ್ರೂ ಮಾಡಬಹುದು ಅಂತ ಒಂದು ನಮ್ಗೆ ಒಂದು ತಲೆಯಲ್ಲಿ ಜನರಿಗೆ ಬಿದ್ದಿದೆ. ಆದ್ರೂ ಕೂಡ ಮಕ್ಕಳ ಕೈಲಿಗೆ ಏನು ಡಿಜಿಟಲ್ ಕ್ಯಾಮೆರಾ ಕೊಟ್ಟರು ಕೂಡ ಏನು ಮ್ಯಾಜಿಕ್ ಮಾಡ್ಲಿಕ್ಕೆ ಆಗುತ್ತೆ ಹಾಗೆ. ಹಾಗೆ ಎಡಿಟಿಂಗ್ ನಾನು ಹೇಳ್ಬೇಕಾದ್ರೆ ನಾನು ಕಲರ್ ಕರೆಕ್ಷನ್ಸ್, ಸ್ವಲ್ಪ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಕೊಡುವಂಥದ್ದು, ಸ್ವಲ್ಪ ಶಾರ್ಪ್ನೆಸ್ ಕೊಡುವಂಥದ್ದು, ಏನದು ಬೇಸಿಕ್ ಆಗಿ ನಾವು ಮಾಡಬೇಕು ಅದನ್ನ ಮಾಡಿದ್ದೇನೆ. ಅದು ಮಾಡಿದ್ರೇನೆ ಚೆಂದಾಗಿ ಬರೋದು. ಅದು ಯಾಕೆ ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ರಾದಲ್ಲಿ ಶೂಟ್ ಮಾಡೋದು. ರಾದಲ್ಲಿ ಹೇಗೆ ಅಂದ್ರೆ, ಒಂದು ನಾವು ಅಡುಗೆ ಮನೆಯಲ್ಲಿ ರೆಡಿಮೇಡ್ ತಂದಂತ ಊಟ ತಂದು ನಾವು ಬೇಯಿಸಿ ತಿನ್ನುವಂಥದ್ದಲ್ಲ. ನಮ್ಗೆ ಏನು ಬೇಕು, ಎಷ್ಟು ಅದನ್ನ ನಾವು ನಮ್ಗೆ ಬೇಕಾದ ಪದಾರ್ಥ ನಮ್ಗೆ ಎಷ್ಟು ಬೇಕು, ಎಷ್ಟು ಉಪ್ಪು ಬೇಕು, ಎಷ್ಟು ಖಾರ ಬೇಕು, ಎಷ್ಟು ಬೇಯಿಸ್ಬೇಕು, ಎಷ್ಟು ಇದು ಮಾಡ್ಬೇಕಂತ ನಾವು ಮಾಡುವಂಥದ್ದು. ಅದರಿಂದ ನಾವು ಅದು ಎಡಿಟಿಂಗ್ ಮಾಡುವಂಥದ್ದು ಅಗತ್ಯ ಅಷ್ಟೇ. ಅದಕ್ಕೆ ತಕ್ಕಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾನು ಮಾಡಿ ಅದನ್ನು ಫೈನಲ್ ಅದ ಓವರ್ ಮಾಡಿದ್ರು ಕೂಡ ಗೊತ್ತಾಗತ್ತೆ, ಜನರು ಅದು ಮಾಡಿದೆ ಅಂತ ಗೊತ್ತಾಗ್ತದೆ. ಎಷ್ಟು ಮಾಡಬೇಕು ಅಲ್ಲಿಯೇ ನಾವು ಬಿಡಬೇಕು. ಅಷ್ಟು ಮಾಡಿ ನಾನು ಇದು ಮಾಡಿದೆ. ಈ ಫೋಟೋವನ್ನು ಏನು ಮೊದಲು ನೋಡಿದವರು ನೀವೇ, ಫೋಟೋ ಇದರಾಗಿ ಇಮೇಜ್ ಆಗಿ ನಿಮಗೆ ಆವಾಗ ಇದು ಇಷ್ಟೊಂದು ವೈರಲ್ ಆಗುತ್ತೆ, ಇಷ್ಟೊಂದು ಪ್ರಸಿದ್ಧಿ ಆಗ್ತದೆ, ಇದಕ್ಕಿಂತ ಇಷ್ಟೊಂದು ಜನಪ್ರಿಯತೆ ಬರುತ್ತೆ ಅನ್ನೋದನ್ನು ನೀವು ನಿರೀಕ್ಷೆ ಮಾಡಿದ್ರ? ಖಂಡಿತ ಇಲ್ಲ. ಇದು ನಮ್ಮ ಒಂದು ಹುಚ್ಚುತನ ಅಂತ ಹೇಳ್ಬೋದು. ನಾವು ಸುಮ್ಮನೆ ಅದೊಂದು ಟ್ರೈ ಮಾಡುವಂಥದ್ದು. ಇದನ್ನು ಪ್ರಸಿದ್ಧಿ ಪಡಿಬೇಕು ಅಥವಾ ಏನೋ ಮಾಡ್ಬೇಕಂತ ಮಾಡಿದಲ್ಲ. ಅದು ತಂತಾನೆ ಅದು ಪ್ರಸಿದ್ಧಿಯಾಗಿ ಆಯ್ತು, ಅದೊಂಥರ ವೈರಲ್ ಆಯ್ತು, ಜನರಿಗೆ ಇಷ್ಟ ಆಯ್ತು. ಮತ್ತೆ ಒಂದು ನಾನು ನನ್ನ ಇದರಲ್ಲಿ ನೋಡಿದ್ರೆ ಸಾಧಾರಣ 100 ಜನರು ಆಲ್ರೆಡಿ ಅದನ್ನು ಶೇರ್ ಮಾಡಿದ್ದಾರೆ. ನನ್ನಿಂದ ಅವರಿಂದ ಕೂಡ 100 ಜನ ಮಾಡಿದ್ದಾರೆ. ಅದರಿಂದ ಅದು ಶೇರಿಂಗ್ ಆಗಿ ಅಲ್ಲಿಂದ ಮಲ್ಟಿಪಲ್ ಆಗಿ ಅದು ತುಂಬಾ ಹೋಗ್ತಾ ಇದೆ. ಸೊ ಜನರು ಇನ್ನೂ ಕೂಡ ಅದನ್ನು ನೆನಪಿಟ್ಕೊಳ್ತಾ ಇದ್ದಾರೆ. ನನಗೆ ಬಹಳ ವೈಯಕ್ತಿಕವಾಗಿ ಬಹಳಷ್ಟು ಜನರು ಫೋನ್ ಕೂಡ ಮಾಡಿ ತಿಳಿಸಿದ್ದಾರೆ, ವಾಟ್ಸಪ್ ಮೆಸೇಜ್ ಕೂಡ ಮಾಡಿದ್ದಾರೆ. ನನಗೆ ನಮ್ಮ ಫೇಸ್ಬುಕ್ ಅಲ್ಲೇ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ತುಂಬಾ ಮೆಸೇಜಸ್ ಬಂದೆಲ್ಲ ಬಹಳ ಉತ್ತಮವಾದ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ ಅದಕ್ಕೆ. ಮೇಡಮ್, ಈಗ ಪರ್ಟಿಕ್ಯುಲರ್ಲಿ ಏನು ಈ ಒಂದು ಶ್ರೇಯಾ ಅವರ ಕೂದಲು ಅದನ್ನು ಯಾವ ರೀತಿ ನೀವು ಮೇಕಪ್ ಮಾಡಿದರೆ, ಕಲರಿಂಗ್ ಇರಬಹುದು, ಈ ವಿಚಾರವಾಗಿ ಮಾತಾಡಬೇಕಾಗಿದೆ. ಬಟ್ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನಾವು ಆ ವಿಚಾರವನ್ನು ಏನು ಮುಂದುವರಿಸುವ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್. ಎಸ್, ದಿ ಲಯನ್ ಫೇಸ್ ಸಂವಾದ ಮತ್ತೆ ಮುಂದುವರಿತದೆ. ಈ ಸಂದರ್ಭದಲ್ಲಿ ಚೇತನಾ ಎಸ್ ಅವರು ಮತ್ತು ವಿವೇಕ್ ಸೆಕ್ವೇರ್ ಅವರು ನನ್ನ ಜೊತೆಗಿದ್ದಾರೆ. ನಾವು ಈಗಾಗಲೇ ಏನು ಶ್ರೇಯಾ ಎಂ ಭಟ್ ಅವರ ಒಂದು ಮುಖದಲ್ಲಿ ಮತ್ತು ಅವರ ತಲೆ ಕೂದಲನ್ನು ಬಳಸಿಕೊಂಡು ಯಾವ ರೀತಿ ಒಂದು ಸಿಂಹದ ಮುಖವನ್ನು ಅಥವಾ ಒಂದು ಚಿತ್ರಣವನ್ನು ಮೇಡಮ್ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೇವೆ. ಮತ್ತು ಅದರ ಒಂದು ಮೇಕಿಂಗ್ ಪ್ರೋಸೆಸ್ಸನ್ನು ಕೂಡ ಇಬ್ಬರು ಹೇಳಿದ್ದಾರೆ. ಮತ್ತು ಅದರ ಇವನ್ ಫೋಟೋಗ್ರಫಿ ಬಗ್ಗೆ ಕೂಡ ನಾವು ಒಟ್ಟು ಆ ಒಂದು ಘಟನಾವಳಿಗಳಲ್ಲಿ ಶ್ರೇಯಾ ಅಲ್ಲ ಶ್ರೀಯಾ ಅವರು ಮೇಡಮ್ ಅವರದ್ದು ಶಿಷ್ಯೆ ನಿಮ್ಮಲ್ಲಿ ಏನು ನಿಮ್ಮಲ್ಲಿ ಕಲಿತಾ ಇದ್ದಾರೆ? ಶಿವಮೊಗ್ಗಕ್ಕೆ. ಎಸ್. ಸೊ ಅವರು ನಮಗೆ ಅಲ್ಲಿಂದಲೇ ಅವರ ಒಂದು ಅಭಿಪ್ರಾಯವನ್ನು ಕಳಿಸಿಕೊಟ್ಟಿದ್ದಾರೆ. ನೋಡಿ ಏನು ಮಾತಾಡಿದ್ದಾರೆ ಅನ್ನೋದನ್ನು ಈಗ ಒಮ್ಮೆ ನೋಡ್ಕೊಂಡು ಬರೋಣ. ನಮಸ್ತೆ, ನಾನು ಶ್ರೀಯಾ ಎಂಬಟ್. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ರಿಯಲಿಸ್ಟಿಕ್ ಲೈನ್ ಫೇಸ್ ಪೇಂಟಿಂಗ್ ಅನ್ನ ಚೇತನ ಮ್ಯಾಮ್ ನನ್ನ ಮುಖದ ಮೇಲೆ ಮಾಡಿದ್ರು. ಒಂದಿನ ಮ್ಯಾಮ್ ಕಾಲ್ ಮಾಡಿ ಸ್ಟುಡಿಯೋಗೆ ಬಾ ಅಂತ ಹೇಳಿದ್ರು. ಆಯ್ತು ಅಂತ ಹೋದಾಗ ಅವ್ರು ನನ್ನ ಮೇಲೆ ಏನು ಮಾಡ್ತಾರೆ ಅನ್ನುವಂಥ ಗೆಸ್ ಕೂಡ ನನಗಿರಲಿಲ್ಲ. ಆದರೆ ಒಂದು ನಂಬಿಕೆ ಮಾತ್ರ ಮ್ಯಾಮ್ ಮೇಲಿತ್ತು. ಮ್ಯಾಮ್ ಏನಾದರೂ ಮಾಡ್ತೀನಿ ಅಂತ ಅವ್ರ ಬಾಯಲ್ಲಿ ಬಂದರೆ ಅದನ್ನು ಅವ್ರು ಮಾಡೇ ತೀರ್ತಾರೆ ಅಂತ. ಅದೇ ರೀತಿಯಲ್ಲಿ 5 ತಾಸುಗಳ ಕಾಲ ನೀನು ಕಣ್ಮುಚ್ಕೊಂಡೇ ಕೂತಿರು ಅಂತ ಹೇಳಿದರು. ನಾನು ಕಣ್ಣು ತೆರೆದಾಗ ನನಗೆ ನಾನೇನಾ ಅಂತ ನಂಬಿಕೆನೇ ಬರಲಿಲ್ಲ. ನನ್ನ ಮುಖವನ್ನು ನಾನು ಕನ್ನಡಿಯಲ್ಲಿ ನೋಡಿದಾಗ ನನ್ನನ್ನೇ ಹೀಗೆ ಮಾಡಿದಾರ ಅನ್ನುವಂಥ ಆಶ್ಚರ್ಯ ನನಗಾಯಿತು. ತುಂಬ ಜನ ಕೇಳಿದರು, ನಿಂದು ಲಯನ್ ಐಸು ನಿನಗೆ ಲೆನ್ಸ್ ಹಾಕಿದ್ದ ಅಂತ. ಮ್ಯಾಮ್ ಲೆನ್ಸ್ ಹಾಕದೆ ಅದನ್ನು ನನ್ನ ಕಣ್ಣುಗಳ ಮೇಲೆ ಬಿಡಿಸಿದ್ದು. ಹಾಗೆ ನನ್ನ ಕೂದಲು ಕೂಡ ನಿಜವಾದ ಲಯನ್ ಹೇರ್ ರೀತಿಯಲ್ಲೇ ಮಾಡಿದ್ರು. ಇವರು ಮೇಕಪ್ ಹಾಗೆ ಹೇರಲ್ಲಿ ಪ್ರೊಫೆಷ್ನಲಿಸ್ಟ್ ಹಾಗೆ ಎಕ್ಸ್ಪರ್ಟ್ ಆಗಿರೋದ್ರಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ನಾನು ಶೂಟ್ ಮುಗಿಯೋ ತನಕ ನೀನು ಕಣ್ಮುಚ್ಕೊಂಡು ಇರಲೇಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಕಣ್ಮುಚ್ಕೊಂಡಿದ್ದೆ. ಆದರೆ ನಾನು ತುಂಬ ವಿಚಾರಗಳನ್ನ ಕಲಿತೆ. ಹಾಗೆ ಮ್ಯಾಮ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನಾನು ಮ್ಯಾಮ್ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ತುಂಬ ಪ್ರೌಡ್ ಆಗ್ತಾ ಇದೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಶ್ರೇಯಾ ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ.
ಈ ಫೋಟೋ ಏನು ಲಯನ್ ಫೇಸ್ ಅಲ್ಲದೆ ಮೇಡಮ್ ಇನ್ನೊಂದಷ್ಟು ಏನು ಮುಖ ಪೇಂಟಿಂಗ್ ಮತ್ತು ಏನು ಹೇರ್ ಸ್ಟೈಲ್ ಮಾಡಿದಂಥ ರೂಪದರ್ಶಿಯ ಫೋಟೋವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಸ್ವಸ್ತಿಕ್ ಪೂಜಾರಿ ಅನ್ನುವ ಏನು ಪ್ರತಿಭಾವಂತ ನಟಿಯನ್ನು ಬಳಸಿಕೊಂಡು ಅವರು ಏನು ಆಕೆಯ ತಲೆಯಲ್ಲಿ ಒಂದಷ್ಟು ಕ್ಯಾಂಡಲ್ಗಳು ಅನ್ನೆಲ್ಲ ಇಟ್ಕೊಂಡು ಅದು ಮುಖ್ಯವಾಗಿ ಏನು ಹೆಲೋವಿನ್ ಡೇಗೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಅದನ್ನು ಕೂಡ ವಿವೇಕ್ ಅವರೇ ಆ ಒಂದು ಛಾಯಾಗ್ರಹಣ ಕೂಡ ಮಾಡಿದ್ದಾರೆ. ಅದನ್ನು ಈಗಾಗಲೇ ನೀವು ನಮ್ಮ ಟಿವಿ ಸ್ಕ್ರೀನಲ್ಲಿ ನೋಡಿರ್ತೀರಿ. ಅದರ ಬಗ್ಗೆ ಕೂಡ ನಾವು ಆಮೇಲೆ ಮಾತಾಡ್ತೇವೆ. ಬಟ್ ಅದಕ್ಕಿಂತ ಮೊದಲಾಗಿ ಏನು ಈ ಒಂದು ಲಯನ್ ಫೇಸ್ ಬಗ್ಗೆ ಒಂದೆರಡು ಪ್ರಶ್ನೆಗಳು ಕೇಳಲೇಬೇಕಾಗಿರುವಂಥದ್ದು ಮೇಡಮ್. ಇದರಲ್ಲಿ ಬಹುಮುಖ್ಯವಾಗಿ ಯಾಕಂದ್ರೆ ಈ ಫೋಟೋವನ್ನು ನೋಡಿದಂಥ ಬಹುತೇಕ ಮಂದಿ ಕೇಳಿರುವಂಥದ್ದು, ಈ ಕೂದಲನ್ನು ಇಷ್ಟು ಚಂದವಾಗಿ ಯಾವ ರೀತಿ ಅದನ್ನು ನೀವು ಸಿದ್ಧಪಡಿಸ್ತೀರಿ, ಏನೆಲ್ಲ ಬಣ್ಣಗಳು ಅಥವಾ ಯಾವ ರೀತಿಯ ಸಿದ್ಧತೆ ಮಾಡಿಕೊಂಡ್ರಿ, ಏನೋ ಮೇಲ್ನೋಟಕ್ಕೆ ಕಾಣುವಾಗ ಅದೇನು ಸಪರೇಟ್ ತಂದು ಇಟ್ಟ ಹಾಗೆ ಕೂಡ ಅದು ಖಂಡಿತ ಅಂತ ಕೂಡ ಹೇಳಿದವರಿದ್ದಾರೆ. ನಾನಂತ ಹೇಳಿದ್ರೆ ಈ ರಷ್ಯಾದಲ್ಲಿ ಹೋಗಿ ಸ್ಪೆಷಲೈಸ್ಡ್ ಆಗಿ ಈ ರಷ್ಯನ್ ಹೇರ್ ಸ್ಟೈಲ್ಸ್ ಅನ್ನು ಕಲ್ತ್ಕೊಂಡು ಬಂದಿದ್ದೀನಿ ನಾನು. ಅದು ಒಂದ್ಸಲ ನಾನು 3-4 ಸಲ ನಾನು ಟ್ರೈನಿಂಗ್ ಅಂತ ಹೋಗಿದ್ದೀನಿ. ಫಾರಿನ್ ಟೂರ್ ಅಂತ ಹೇಳಿದ್ರೆ ಕಲಿಬೇಕಿದ್ರೆ ಅದು ಹೇಳಿದ್ರೆ 5 days 6 daysಗೆ ಕಡಿಮೆ ಅಂದ್ರೆ 3 ಲಕ್ಷ ಖರ್ಚು ಮಾಡಬೇಕು ನಾವು ಕೋರ್ಸಸ್ಸಿಗೆ. ಬಟ್ ಅದ್ರಲ್ಲಿ ಏನಂತ ಹೇಳಿದ್ರೆ ನಾನು ಯಾಕೆ ಅಷ್ಟು ಪದೇ ಕೋರ್ಸ್ ಮಾಡಿದೆ ಅಂತ ಅದರಲ್ಲಿ ಒಂದೊಂದು ಟೆಕ್ನಿಕ್ ಇರುತ್ತೆ, ಯಾವ ರೀತಿ ಲಿಫ್ಟ್ ಮಾಡೋದು. ಯಾಕೆಂದ್ರೆ ಆ ಟೆಕ್ನಿಕ್ ಅಲ್ಲಿ ನಾವು ಹೇರ್ ಅನ್ನು ಹೇಗಿರುತ್ತೆ ಸ್ಟ್ರೈಟ್ ಆಗಿ ಕೂಡ ನಿಲ್ಲಿಸ್ಬೋದು. ಸೊ ಅದೇನಂದ್ರೆ ನಾವು ಯಾವ ಕೆಲವು ಏನು ಫ್ಯಾಷನ್ ಶೋಗಳಲ್ಲಿ ಎಲ್ಲ ನೋಡ್ತೇವೆ, ಅದೇ ಅದನ್ನ ನಾವು ಆ ಬ್ಯಾಕ್ ಹೋಮ್ ಮಾಡೋದು ಹೇಗೆ, ಅದನ್ನ ಹೇಗೆ ಸ್ಪ್ರೇ ಮಾಡಬೇಕು, ಸ್ಪ್ರೇ ಮಾಡೋ ವಿಧಾನ ಕೂಡ ಬೇರೆ ಇದೆ. ಆ ರೀತಿ ಸ್ಪ್ರೇ ಮಾಡಿದ್ರೆ ನಮ್ಮ ಕೂದಲನ್ನು ಬಿಟ್ಟು ನಾನು ಹೀಗೆ ಸ್ಟ್ರೈಟ್ ಕೂಡ ನಿಲ್ಸ್ಕೊಂಡು ಮಾಡ್ತೇವೆ. ಸೊ ಅದನ್ನ ಟೆಕ್ನಿಕಲ್ ಯೂಸ್ ಮಾಡ್ತೀವಿ. ಯಾವ ಒಂದು ಸಿಂಗಲ್ ಹೇರ್ ಕೂಡ ಯೂಸ್ ಮಾಡಲಿಲ್ಲ, ಅವಳೇ ನ್ಯಾಚುರಲ್ ಹೇರ್ ಅಲ್ಲೇ. ಅದಕ್ಕೆ ನಾನು ಕಲರ್ ಸ್ಪ್ರೇ ಮಾಡಿದೆ. ನನ್ನ ಏರ್ ಬ್ರಷ್ ಅಲ್ಲಿ ಎಲ್ಲೋ ಕಲರ್ ಸ್ಪ್ರೇ ಮಾಡ್ಕೊಂಡು ಅದಕ್ಕೆಲ್ಲ ಕಲರ್ಸ್ ಎಲ್ಲ ಸ್ಪ್ರೇ ಮಾಡ್ಕೊಂಡು ಅವಳ ಕಪ್ಪು ಬಣ್ಣ ಹೇರು ಅದನ್ನ ಫುಲ್ ಎಲ್ಲೋ ಮಾಡ್ಕೊಂಡ್ಬಿಟ್ಟೆ ನಾನು. ಮತ್ತೆ ಆ ಸ್ಟೈಲಿಂಗ್ ಯಾವ ರೀತಿ ಲೇಯರ್ ಕೊಡ್ಬೇಕು ಅದೆಲ್ಲ ನನ್ನ ಕೈಯಲ್ಲೇ ಮಾಡಿದ್ದೀನಿ. ಸೊ ಹೇರ್ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟವಾದ ಸಬ್ಜೆಕ್ಟ್. ಈಗ ಆಕೆ ಮುಖಕ್ಕೆ ಬಳದಿರುವಂತ ಬಣ್ಣಗಳಿದಾವಲ್ಲ, ಅದು ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಕೊಡುತ್ತಾ ಅಥವಾ ಏನಾದ್ರು? ಇಲ್ಲ, ಈಗ ನಾನು ಯಾವ್ದೆಲ್ಲ ಮೇಕಪ್ ಫೇಸ್ ಪೇಂಟಿಂಗ್ ಯೂಸ್ ಮಾಡಿದ್ದೀನಿ, ಇದು ಬಾಡಿ ಪೇಂಟಿಂಗ್ ಫೇಸ್ ಪೇಂಟಿಂಗ್ ಯೂಸ್ ಮಾಡುವಂಥದ್ದೇ ಪ್ರಾಡಕ್ಟ್. ಅದು ಬೇರೆ ಯಾವುದಕ್ಕೂ ಯೂಸ್ ಮಾಡಲಿಕ್ಕೆ ಬರಲ್ಲ. ಇದು ಬಾಡಿಗಂತಲೇ ಒಂದು ಪ್ರಾಡಕ್ಟ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನು ನಾನು ಯೂಸ್ ಮಾಡ್ತೀನಿ. ಈ ಪೇಂಟಿಂಗ್ ಎಲ್ಲ ಮಾಡುವಾಗ ಏನು ಯಾರಾದರೂ ಆರ್ಟಿಸ್ಟ್ಗಳಿಂದ ಸಲಹೆ ಪಡಿಬೇಕಂತ ನಿಮ್ಗೆ ಏನಾದರೂ ಅನಿಸುತ್ತಾ ಅಥವಾ ಅಂತ ಪ್ರಯತ್ನ ಮಾಡಿದ್ರ? ಖಂಡಿತ. ನಾನೊಂದು 1 month 2 months ಹಿಂದೆ ನಾನು 2-3 ಆರ್ಟಿಸ್ಟ್ಗಳಿಗೆಲ್ಲ ಕಾಲ್ ಮಾಡಿದ್ದೆ. ನನಗೆ ತುಂಬಾನೇ ಆಸೆ ಇದೆ, ಕೆಲವು ರೀತಿ ಆರ್ಟ್ ಪೇಂಟ್ ಮಾಡಬೇಕು, ಸ್ವಲ್ಪ ನಿಮ್ ಸಹಕಾರ ಬೇಕು ನನಗೆ, ನನ್ನ ಫ್ರೀ ಟೈಮಲ್ಲಿ ನನಗೆ ಟ್ರೈನಿಂಗ್ ಕೊಡಿ ಅಂತ ಹೇಳಿ ಇಬ್ರು ಅಂತ ಕೇಳಿದಾಗ ಚೇತನ ನಾವು ಹೇಳ್ತೀವಿ ಬಿಸಿ ಇದ್ದೀವಿ ಈಗ ಅಂತ ಹೇಳ್ಬಿಟ್ರು. ಮಾಡ್ಬೇಕಾ ಒಂದಿನ ಮೊದಲು ಕೂಡ ನಾನು ಕಾಲ್ ಮಾಡಿದ್ದೆ, ನಾನು ಮಾಡ್ತಾ ಇದ್ದೀನಿ ಕಾಲ್ ನನ್ನ ಮುಂದೆ ನಿಂತ್ರೆ ಸಾಕು ಏನಾದ್ರು ಗೈಡ್ ಮಾಡಲಿಕ್ಕೆ, ಇಲ್ಲ ನಾನು ಬಿಸಿ ಇದ್ದೀನಿ ಅಂತ ಅವರು ಹೇಳಿದ್ರು. ಸರಿ, ಹಾಗಾಗಿ ಆ ಜೊತೆ ಮಾಡಿಬಿಟ್ಟೆ. ಅದೇನೋ ನಾನು ಟೈಮ್ ಲ್ಯಾಪ್ಸ್ ಇಟ್ಕೊಂಡು ಬಿಟ್ಟೆ. ನಾರ್ಮಲ್ ನಾನು ಇಡೋದಲ್ಲ ಯಾವ್ದು ಕೂಡ, ಅದು ಇಟ್ಟ ಕಾರಣ ಅಟ್ಲೀಸ್ಟ್ ನನಗೆ ಮಾಡಿದ್ದೊಂದು ಕರೆಕ್ಟ್ ಫುಲ್ ಆಗಿ ತೋರಿಸ್ಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಖಂಡಿತವಾಗಿ. ಈಗ ಈ ಫೇಸ್ ಪೇಂಟಿಂಗ್ ಅನ್ನುವಂಥ ಈ ಒಂದು ಕಾನ್ಸೆಪ್ಟ್ ಇದೆಲ್ಲ, ಅದು ನಮ್ಮ ದೇಶದಲ್ಲಿ ಅದರ ಏನು ಟ್ರೆಂಡ್ ಯಾವ ರೀತಿ ಇದ್ದೇವೆ, ಹೇಗೆ ಉಂಟು, ಅಥವಾ ಯೂತ್ ಅವರದ ರಿಯಾಕ್ಷನ್ಗಳೆಲ್ಲ ಇದೀಗ ಫೇಸ್ ಪೇಂಟಿಂಗ್ ಜಾಸ್ತಿ ಆಗಂತ ಹೇಳಿದ್ರೆ ಈಗ ಮೇಕಪ್ ಇದೆಲ್ಲ ನಿಮ್ದು ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ನಿಮ್ದು ಫ್ಯಾಷನ್ ಶೋದಲ್ಲೆಲ್ಲ ಇದು ಖಂಡಿತ ಇದೆ. ನಮ್ಮ ಮಂಗಳೂರು ಕಡೆ ಕರ್ನಾಟಕ ಕಡೆ ತುಂಬಾ ಕಡಿಮೆ ಅಂತ ಹೇಳಿದ್ರೆ ನಮ್ಮ ಸ್ಪೆಷಲಿ ಬಾಂಬೆಲಿ ಜಾಸ್ತಿ ಆಗಿದೆ. ಸೊ ಬಟ್ ನನಗೆ ಗೊತ್ತಿಲ್ಲ ನಾನು ಈ ರೀತಿ ಯಾರಾದ್ರೂ ಮಾಡಿದಾರೆ ಅಂತ ಹೇಳಿ. ಸ್ವಲ್ಪ ಈ ಏನೋ ಏನಾದ್ರು ಕ್ಯಾಂಡಲ್ಸ್ ಅಲ್ಲಿ ಇಟ್ಟು ನಾನು ನೋಡ್ಲಿಲ್ಲ ಅಷ್ಟರವರೆಗೆ, ಬಟ್ ನಾನು ಇಂಟರ್ನ್ಯಾಷನಲ್ ಆಗಿ ನೋಡ್ಕೊಂಡಿದ್ದೀನಿ ಅದು. ಬಟ್ ತುಂಬಾನೇ ರಿಸ್ಕಿ ಜಾಬ್, ಯಾಕಂದ್ರೆ ಅದು ಅದ್ರ ಬಗ್ಗೆ ಹೇಳ್ಬೇಕಿದ್ರೆ ಆ ಕ್ಯಾಂಡಲ್ ನಾವು ತಲೆ ಮೇಲೆ ಇಟ್ಕೊಂಡು ತಲೆ ಮೇಲೆ ಆ ಕ್ಯಾಂಡಲ್ ಬರ್ನ್ ಆಗಿ ಮುಖದ ಮೇಲೆ ಬೀಳ್ತಾ ಇರೋದು, ಅದನ್ನೆಲ್ಲ ನಾವು ಕ್ಯಾಮೆರಾದಲ್ಲಿ ಕ್ಯಾಚ್ ಮಾಡಿದ್ವಿ, ಅಂದ್ರೆ ವಿಡಿಯೋದಲ್ಲಿ ಕ್ಯಾಚ್ ಮಾಡಿದ್ವಿ. ಓಕೆ ಓಕೆ. ಅಂದ್ರೆ ಇದು ಇವತ್ತು ರಿಲೀಸ್ ಮಾಡಿರುವಂತ ಫೋಟೋದ ಬಗ್ಗೆ ನೀವು ಹೇಳುವಂತ ಹೆಲೋವಿನ್ ಡೇಗೆ ಸಂಬಂಧಪಟ್ಟ ಹಾಗೆ ಏನು ಇದು ಕಾನ್ಸೆಪ್ಟ್? ಇದು ವಿವೇಕ್ ಅವರೇ, ಇದು ಪ್ರಪಂಚದಾದ್ಯಂತ ಹ್ಯಾಲೋವಿನ್ ಡೇ ಅಂತ ನಾಳೆ ಆಕ್ಚುಲಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಅಂದ್ರೆ ಇದು ಮೊದಲಾಗಿ ಸ್ಟಾರ್ಟ್ ಮಾಡಿರೋದು ಒಂದು ಬೇರೆದು ಯಾವುದೋ ಕಾನ್ಸೆಪ್ಟ್ ಅಲ್ಲಿ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಹ್ಯಾಲೋವಿನ್ ಡೇಗೆ ನೀವು ಯಾವುದೇ ರೀತಿಯ ಮುಖದ ಬಣ್ಣ ಆಗಲಿ ಅಥವಾ ಕೂದಲಾಗಲಿ ಅಥವಾ ಒಂದು ವಿಕಾರವಾಗಿ ಇದು ಮಾಡುವಂಥದ್ದು, ಇದನ್ನೆಲ್ಲ ಒಂದು ಅದರ ಪ್ರತ್ಯೇಕನ ಹಿನ್ನೆಲೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನನಗಿಂತ ಇಂಥದ್ದೊಂದು ಇದೆ ಅಂತ ಗೊತ್ತಾದದ್ದು ನನ್ನ ಮಕ್ಕಳಿಂದ ಆಕ್ಚುಲಿ. ಯಾಕಂದ್ರೆ ಅವರು ನಮಗಿಂತ ಜಾಸ್ತಿ ಸಕ್ರಿಯರವರು ಅದರಲ್ಲಿ ಇರ್ತಾರೆ. ಸೊ
ಹೀಗೆ ಇರಬೇಕಾದ್ರೆ ನನ್ನ ತಲೆಯಲ್ಲಿ ಹೆಲೋವಿನ್ ಅಂದ್ರೆ ಬಹಳ ಒಂದು ವಿಕಾರವಾಗಿ ತಲೆಬುರುಡೆ ಇದೆಲ್ಲ ಮಾಡಿ ಒಂಥರ ಆ ಟೈಪ್ ಇದೆ ನನ್ನ ಕಲ್ಪನೆ ಇತ್ತು. ಆದ್ರೆ ಇತ್ತೀಚೆಗೆ ವರ್ಷಗಳಲ್ಲಿ ಹೆಲೋವಿನ್ ಅಂತ ಹೇಳಿದ್ರೆ ಬಹಳ ಅದಕ್ಕೆ ಒಳ್ಳೆಯ ಒಂದು ಕಲಾತ್ಮಕ ಸ್ಪರ್ಶವನ್ನು ಕೂಡ ಸಿಕ್ಕಿದೆ ಅದಕ್ಕೆ. ಅದರಿಂದ ನಾವು ಮಾಡುವಾಗ ಇವರು ಸಡನ್ ಆಗಿ ಇವರದೊಂದು ಆಲೋಚನೆ ಬಂತು, ನಾವು ಒಂಥರ ನನಗೆ ಒಂದು ಡಿಫ್ರೆಂಟ್ ಆಗಿ ಮಾಡ್ಲಿಕ್ಕೆ ಬೇಕು. ಅದು ಗೋಲ್ಡನ್ ಹ್ಯಾಲೋ ಕ್ರೌನ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಇವರು ಹೇಳಿದ್ರು. ನಾನು ಒಂದ್ ಕಡೆ ನೋಡಿದೆ, ನನಗೆ ಅದು ಇನ್ಸ್ಪಿರೇಷನ್ ಸಿಕ್ಕಿದೆ, ನಾವು ಅದನ್ನ ಪ್ರಯತ್ನ ಮಾಡೋಣ ಅಂತ. ಸೊ ಇವರು ಪ್ರತಿದಿನ ನನಗೆ ಅಪ್ಡೇಟ್ ಮಾಡ್ತಾ ಇದ್ರು. ಇವರು ಸಾಧಾರಣ ಅದಕ್ಕೆ ಒಂದು 15-20 ದಿವಸ ಜಾಸ್ತಿನೇ ತಗೊಂಡಿದ್ದಾರೆ ಒಂದೊಂದೇ ಪ್ರೊಸೆಸಿಂಗ್ಗೆ. ಇವತ್ತು ಇದು ಆಯ್ತು, ಅವರು ಏನ್ ಮಾಡಿದಾರೆ ಅಂದ್ರೆ ಅವರ ತಮ್ಮ ಮನೆಯ ಅವರೇ ಹೇಳಿದ್ರೆ ಬೆಟರ್, ಮನೆಯ ಗಡಿಯಾರನ್ನೇ ಕಟ್ ಮಾಡಿ ಹಳೆದನ್ನು ಅದನ್ನು ಬೇರೆ ವೆಲ್ಡರ್ ಹತ್ರ ತಗೊಂಡೋಗಿ ಅದಕ್ಕೆ ಒಂದೊಂದು ಇದನ್ನು ವೆಲ್ಡಿಂಗ್ ಹತ್ರ ಮಾಡಿಸಿ ಅದಕ್ಕೆ ಕಲರ್ಸ್ ಕೊಟ್ಟು ಮತ್ತೆ ಅದಕ್ಕೆ ಹೂ ಜೋಡಿಸಿ ಅದಕ್ಕೆ ಕ್ಯಾಂಡಲ್ ಇಡುವಂತ ಒಂದು ಪ್ರಕ್ರಿಯೆ. ಯಾಕೆಂದ್ರೆ ಅದು ಕೂಡ ನೋಡಿದ್ದಾರೆ, ಕ್ಯಾಂಡಲ್ ಇಟ್ರೆ ಅದು ಎಲ್ಲಿಯಾದ್ರೂ ಮುಖಕ್ಕೆ ಬಂದ್ರೆ ಇದಾಗ್ತದೆ ಅಂತ. ಇವನ್ ನಾವು ಶೂಟ್ ಮಾಡುವಾಗ ಸಹ ಏನಾಯ್ತು ಅಂದ್ರೆ ಆ ಕ್ಯಾಂಡಲ್ ಮೆಲ್ಟ್ ಆಗಿ ಇಲ್ಲಿ ಬಂತು. ನಮ್ಗೇನು ಒಂದ್ಸರಿ ಅವ್ರ ಮುಖ ಅವ್ರು ಹಿಂಗ್ ಮಾಡಿದ್ರು, ನಾನು ಅದನ್ನು ತೆಗಿಬೇಕು, ಅದನ್ನು ಬೇಡ, ಅದನ್ನು ಕ್ಯಾಂಡಲ್ ಅನ್ನು ಮೊಂಬತ್ತಿಯನ್ನು ನಂದಿಸ್ಬಿಡು ಅಂತ ಹೇಳಿದ್ರೆ ಅವಳು ಹೇಳಿದ್ರು ಬೇಡ ಹಾಗೇನೇ ಇರ್ಲಿ, ನಾನು ಸಹಿಸ್ಕೊಳ್ತೇನೆ, ನೀವು ಹಾಗೇನು ತೆಗೀರಿ ಅಂತ. ನಾನು ಅದಕ್ಕೆ ಮೆಚ್ಚಬೇಕು ಅವಳನ್ನು. ಸ್ವಸ್ತಿಕ ಬೀಳ್ತಾ ಇದೆ, ಅದು ಆ ಬಿಸಿ ಬಿಸಿ ಇದಾಗ್ತಾ ಇದೆ, ಆದ್ರೂ ಕೂಡ ಇಲ್ಲ ನನಗೆ ಅದು ನ್ಯಾಚುರಲ್. ಅವರೇ ಹೇಳಿದ್ರು ನನಗೆ ಅದು ನ್ಯಾಚುರಲ್ ಬೇಕಾಗಿಲ್ಲ. ಪೂಜಾರಿ ಅದಕ್ಕೆ ನಾನು ಅವರ ಮತ್ತೆ ಅದೊಂದು 5 kg ಜಾಸ್ತಿ ಇತ್ತು. 5 kg ಇತ್ತು ಅದು. ಮತ್ತೆ ಬೆಳಿಗ್ಗೆ ಇವರು ಸಾಧಾರಣ ಒಂದು ಎಷ್ಟು ಗಂಟೆಗೆ ಮಾಡಿಕೊಂಡು ಮತ್ತೆ ಇವರು ಸ್ಟುಡಿಯೋಗೆ ಬರ್ಬೇಕಂದ್ರೆ ಅದು ವೇಟ್ ಇಡ್ಬೇಕಾದ್ರೆ ಸ್ಟುಡಿಯೋದಲ್ಲೇ ಮಾಡಬೇಕು. ಸೊ ಸ್ಟುಡಿಯೋದಲ್ಲಿ ಸರಿ ಬರ್ತಿಲ್ಲ, ಬಟ್ ನಾವು ಶೂಟ್ ಸ್ಟಾರ್ಟ್ ಮಾಡುವಾಗಲೇ 3 o'clock ಆಗಿದೆ. ಸೊ ಅದನ್ನ ಹೇಳಿದ್ರೆ ನಾವೇನ್ ಮಾಡಿದ್ರೆ ಅಂದ್ರೆ ಈ ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಹೋಗಿಲ್ಲ. ಎಕ್ಸ್ಟ್ರಾ ನನ್ನ ಗೌನ್ ಅನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಹ್ಯಾಂಡ್ ಫಿಕ್ಸ್ ಮಾಡ್ಕೊಂಡು ಎಲ್ಲ ಖರ್ಚು ಕಡಿಮೆ ಮಾಡಿಕೋಸ್ಕರ ಎಲ್ಲ ಸಣ್ಣ ಮಟ್ಟದಲ್ಲಿ ಮಾಡ್ಕೊಂಡು ಅಂದ್ರೆ ಸ್ಟಿಚಿಂಗ್ ಕೂಡ ಹ್ಯಾಂಡಲ್ಲಿ ಮಾಡಬೇಕು. ಇವೇನ್ ನಾನೇನ್ ಮಾಡಿದೆ ಅಂತ ಆ ಫ್ಲವರ್ ಕೂಡ ನಾನೇ ಕೈಯಲ್ಲಿ ನಾನು ಜಾಯಿಂಟ್ ಮಾಡಿ ಆ ಫ್ಲವರ್ ಮಾಡಿ ಅದಕ್ಕೆ ಪೇಂಟಿಂಗ್ ಮಾಡಿ, ಸೊ ಹಾಗಾಗಿ ಅದಕ್ಕೆ ಕಳಿಸ್ತೀನಿ, ಇದು ಆಯ್ತು ಇದು ಆಯ್ತು. ಆಕ್ಚುಲಿ ಕ್ಯಾಂಡಲ್ಸ್ ಎಲ್ಲ ಮಾಡ್ತಿದ್ದೆ ನಾನು. ಸೊ ಆ ಕ್ಯಾಂಡಲ್ಸ್ ಆ ಫ್ರಾಸ್ಟಿಂಗ್ ತರ ನಾನು ಹೆಡ್ ಬ್ಯಾಂಡ್ ಅಲ್ಲಿ ಮಾಡ್ಲಿಕ್ಕೆ, ಹೆಡ್ ಬ್ಯಾಂಡ್ ಅಲ್ಲಿ ನಿಲ್ಲಿಸೋದಾಗೆ ಗೊತ್ತಿಲ್ಲ, ಅದನ್ನು ಟ್ರಯಲ್ ಮಾಡ್ಕೊಂಡು 12 ಕ್ಯಾಂಡಲ್ ಇಟ್ಟಿದ್ದೀನಿ ಒಂದು ಇದಕ್ಕೆ. ಇನ್ನೊಂದು ನಾನು ಸ್ಪೇರ್ ಪಾರ್ಟ್ ಆಗಿ ಇನ್ನೊಂದು ಎಕ್ಸ್ಟ್ರಾ 5 ಕ್ಯಾಂಡಲ್ಸ್ ಮಾಡಿದ್ದೀನಿ. ಬಟ್ ಅದು ಬಹಳ ಚೆನ್ನಾಗಿ ಬಂದಿದೆ. ಅದು ಕೂಡ ಅದ್ಭುತವಾದ ಫೋಟೋಗ್ರಫಿ ಅದರದಂತೂ. ಮದುವೆ ಎಲ್ಲ ಇವ್ರ ಕೆಲಸ. ಅದು ಕೂಡ ಕೆಲವರು ಕೇಳಿದುಂಟು, ಅದು ಏನು ಒಂಥರ ಈಗೆಲ್ಲ ಬಂದಿದೆ, ಅದು ಫೋಟೋಶಾಪ್ ವರ್ಕ್ ಅಂತ. ಅದು ಆಕ್ಚುಲಿ ಇಲ್ಲ, ಅದು ತೆಗೆಯುವಾಗ ನ್ಯಾಚುರಲ್ ಆಗಿ ನಾನು ಸ್ಲೋ ಶಟರ್ ಸ್ಪೀಡ್ ಅಲ್ಲಿ, ಅದರ ಟೆಕ್ನಿಕ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಬರುತ್ತೆ. ಸ್ಲೋ ಶಟರ್ ಸ್ಪೀಡ್ ಅಲ್ಲಿ ನಾನು ತೆಗೆದಿರುವಂತದ್ದು. ಆದ್ರಿಂದ ನಾನು ಅದು ಆ ರೀತಿ ಒಂದು ಶೇಕ್ ಟೈಪ್ ಅಲ್ಲಿ ಬಂದಿದೆ. ಅದು ನಾನು ಮಾಡಿರುವಂತದ್ದು ಎಲ್ಲ ಕ್ಯಾಮರಾದಲ್ಲೇ ಮಾಡಿರುವಂತದ್ದು ಬಿಟ್ರೆ ಅದು ಫೋಟೋಶಾಪ್ ಅಲ್ಲಿ ಅಥವಾ ಎಡಿಟಿಂಗ್ ಅಲ್ಲಿ ಮತ್ತೆ ಮಾಡಿದಲ್ಲ. ಸೊ ಹಾಗೆ ಅದೊಂದು ಪ್ರಯತ್ನ ಅಷ್ಟೇ. ಒರಿಜಿನಲ್ ಆಗಿ ಅವರು ನಿಜಕ್ಕೂ ಅತ್ಯಂತ ಅದ್ಭುತವಾಗಿ ಬಂದಿದೆ ಅದು ಕೂಡ. ಥ್ಯಾಂಕ್ ಯು. ಒಟ್ಟು ಈ ಒಂದು ಇದಕ್ಕೆ ಏನು ಮೇಕಪ್ಗೆ ಇಷ್ಟು ಟೈಮ್ ಬೇಕಾಗಿತ್ತು ಅವರಿಗೆ? ಈ ಮೇಕಪ್ಗೆ ನಾನು ಜಾಸ್ತಿ ಟೈಮ್ ಆಗಿಲ್ಲ, 1 hour ನಾನು ಮೇಕಪ್ ಮುಗಿಸಿದ್ದೀನಿ. ಮತ್ತೆ ನಮಗೆ ಕೆಲಸ ಆಗಿದ್ದು ಆ ಹೆಡ್ ಗೇರ್ ಫಿಕ್ಸ್ ಮಾಡೋದು ಒಂದು ಚಾಲೆಂಜ್ ಆಗಿತ್ತು. ಯಾಕಂದ್ರೆ ಅದು ಅಷ್ಟು 5 kg ತಲೆ ಮೇಲೆ ನಿಲ್ಲಿಸ್ಬೇಕಲ್ವಾ, ಅದೊಂದು ಟ್ರಿಕ್ಕಿ. ಹೌದು, ಖಂಡಿತ ತುಂಬಾ ಜತನದಿಂದ ಅದನ್ನು ನಿಲ್ಲಿಸುವಂತದ್ದು. ಮತ್ತೆ ಆಕೆ ಕೂಡ 5 ಗಂಟೆಗಿಂತ ಜಾಸ್ತಿ ಸ್ಟುಡಿಯೋದಲ್ಲಿ ಇಷ್ಟೊತ್ತು ನನಗೆ ಅವರು ಸ್ಟುಡಿಯೋದಲ್ಲಿ ಸೆಟಪ್ಗೆ ನನಗೆ ಸ್ವಲ್ಪ ಚಾಲೆಂಜಿಂಗ್ ಆಯ್ತು ಇದಕ್ಕೆ. ಯಾಕೆಂದ್ರೆ ಕ್ಯಾಂಡಲ್ಸ್ ಬರ್ನ್ ಅನ್ನು ನಾನು ತೋರಿಸ್ಬೇಕು. ನಾನು ಫ್ಲಾಶ್ ಹಾಕಿದ ತಕ್ಷಣ ಇದು ಫ್ಲಾಟ್ ಆಗ್ತದೆ, ಅದನ್ನು ಸರಿದಿಡಬೇಕು, ಮತ್ತೆ ಅಷ್ಟೇ ಲೈಟ್ ಅನ್ನು ಕೊಡ್ಬೇಕು. ಅದರಿಂದ ಲೈಟ್ ಅನ್ನು ಕಟ್ ಮಾಡುವಂತದ್ದೇ ಬಹಳ ದೊಡ್ಡ ಚಾಲೆಂಜಿಂಗ್ ಆಯ್ತು. ನಾವು ಇಲ್ಲಿ ಅದೇ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ ಅದು. ಹೌದು, ಯಾಕಂದ್ರೆ ನೀವು ಆಗ ಮಾತಾಡೋ ಒಂದು ಹೇಳಿದ್ರಿ, ಏನು ಇವತ್ತು ಡಿಜಿಟಲ್ ಕ್ಯಾಮರಾಗಳು ಬಂದಿರುವುದರಿಂದ ಬೇಕಾದಷ್ಟು ಮ್ಯಾಜಿಕ್ಗಳನ್ನು ಮಾಡೋಕ್ಕಾಗತ್ತೆ ಅಂತ. ಬಟ್ ನೀವು ಏನು ಮಾಡಿರುವಂಥ ಏನು ತೀರಾ ನ್ಯಾಚುರಲ್ ಆದ ಫೋಟೋಗ್ರಫಿ ಒಂದು ಎದ್ದು ಬರುವ ರೀತಿಯಲ್ಲಿ ಕಾಣ್ತಾ ಉಂಟು. ಬಹುಶಃ ಅದು ನಿಮ್ಮ ಫೋಟೋಗ್ರಫಿ ಮತ್ತು ಮೇಡಮ್ ಅವ್ರದ್ದು ಏನು ಮೇಕಪ್, ಹೇರ್ ಸ್ಟೈಲ್ ಅತ್ಯಂತ ಅದ್ಭುತವಾದದ್ದು. ಧನ್ಯವಾದಗಳು. ಇದು ಓಕೆ. ನಾನು ಇನ್ನೊಂದೆರಡು ವಿಚಾರಗಳನ್ನು ಮಾತಾಡಿಸಿ ಈ ಒಂದು ಸಂವಾದ ಮುಗಿಸುವ ಸಂದರ್ಭದಲ್ಲಿ, ನೀವು ಏನು ಸಿಕ್ವೇರ್ ಅವರೇ ಇಷ್ಟೆಲ್ಲ ಸಾಧನೆ ಮಾಡಿದವರು, ನಿಮ್ಮ ಏನು 25 ವರ್ಷಗಳ ಈ ಒಂದು ಕ್ಯಾರಿಯರಲ್ಲಿ ನೀವು ಇಷ್ಟೆಲ್ಲ ಏನು ನಿಮ್ಮ ಈ ಸಾಧನೆಯ ಸ್ವಲ್ಪ ಆದರೂ ಸಮಾಜಕ್ಕೆ ದಾರಿ ಎರೆಯುವಂಥ ಒಂದು ಕನಸು ನಿಮ್ಮಂತಲ್ಲಿ ಯಾವ ರೀತಿ ಇದೆ?
ನಾನು ಮೊದಲಿಂದಲೂ ನಾನು ನನ್ನ ಆರಂಭದ ದಿನಗಳಲ್ಲಿ ನಾನು ಫೋಟೋಗ್ರಫಿ ಕಲಿಬೇಕಂತ ಹೇಳುವಾಗ ಬಹಳಷ್ಟು ಜನ ನನಗೆ ಒಳ್ಳೆ ಒಂದು ಸ್ಪಂದನೆ ಕೊಟ್ಟು ಅದಕ್ಕೆ ನನಗೆ ಒಂದು ತರಬೇತಿ ಕೊಟ್ಟರು. ಯಾವುದೇ ರೀತಿಯ ನನ್ನಿಂದ ಅಪೇಕ್ಷೆ ಮಾಡಲಿಲ್ಲ ಅವರು. ಹಾಗೆ ಮಾಡ್ತಾ ಇರಬೇಕಾದ್ರೆ ನಾನು ಬಹಳಷ್ಟು ಫೋಟೋಗ್ರಫರ್ಸನ್ನು ಭೇಟಿಯಾಗಿದ್ದೇನೆ. ಬಹಳಷ್ಟು ಜನ ನನಗೆ ಅವರ ಏನಿದೆ ಆ ವಿದ್ಯೆಯನ್ನು ನನಗೆ ದಾರಿ ಎಳೆದಿದ್ದಾರೆ. ಅವರು ಇವತ್ತು ಏನು ಕಲಿಸಿದ್ದಾರೆ ಆ ಒಂದು ಚಿಕ್ಕ ಒಂದು ಹಂತದಿಂದ ಬೆಳೆದು ಇವತ್ತೇನಾದರೂ ಒಂದು ನನ್ನ ಹೆಸರಿದೆ ಆದರೆ ಅದು ಅವರ ಕೊಡುಗೆ ಖಂಡಿತವಾಗಿ ಜಾಸ್ತಿ ಇದೆ. ಯಾಕೆಂದ್ರೆ ಅವರು ಆ ರೀತಿಯಲ್ಲಿ ನನಗೆ ಪ್ರೀತಿಯಿಂದ ನನಗೆ ಇದು ಕೊಟ್ಟಿದ್ದಾರೆ. ಅದರಿಂದ ಅವರು ಕೊಟ್ಟಂತ ಒಂದು ಏನು ವಿದ್ಯೆ ಇದೆ ಅದನ್ನೇ ನಾನು ಬೇರೆಕ್ಕೆ ಕೂಡ ಸಮಾಜಕ್ಕೆ ನಾನು ದಾರಿ ಎಳಿಬೇಕು, ನಾನು ಬೇರೆ ಕೊಡಬೇಕು ಅಂತ ಚೆಲ್ಲುವುದು ಅಂತ. ಕರೆಕ್ಟ್. ಅದಕ್ಕೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಈಗ ಒಂದು ಇತ್ತೀಚೆಗೆ ಒಂದು 10-15 ವರ್ಷಗಳಲ್ಲಿ ಬಹಳಷ್ಟು ಕಡೆ ಸಂಚಾರ ಮಾಡಿದ್ದೇನೆ. ಕರ್ನಾಟಕದ ಉದ್ದಗಲಕ್ಕೂ ಮತ್ತೆ ಬೇರೆ ರಾಜ್ಯಗಳಲ್ಲೂ ದೇಶದ ಬೇರೆ ಬೇರೆ ಕಡೆ. ಅಲ್ಲಿ ನಾನು ಈ ಕಾರ್ಯಾಗಾರ ಮಾಡಿ ಉಚಿತವಾಗಿ ಮಾಡಿ ವರ್ಕ್ಶಾಪ್ ಫ್ರೀ ಆಗಿ ನಾನು ಇಷ್ಟ ತನಕ ಯಾರಿಗೂ ಒಂದು 5 ರೂಪಾಯಿ ಕೂಡ ನಾನು ಚಾರ್ಜ್ ಮಾಡಲಿಲ್ಲ. ಹಾಗೆ ಒಂದು 40ಕ್ಕಿಂತ ಜಾಸ್ತಿ ನಾನು ಒಂದು ಕಾರ್ಯಾಗಾರವನ್ನು ಮಾಡಿದ್ದೇನೆ. ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದ ಜನತೆಗೆ ನನಗೆ, ಯಾಕೆಂದ್ರೆ ಬಹಳ ಕೆಳಮಟ್ಟದಲ್ಲಿ ಅವರು ಪಾಪ ಇನ್ನೂ ಕೂಡ ಅವರು ಫೋಟೋಗ್ರಫಿ ಆ ಒಂದು ಹಂತದಿಂದ ಮೇಲೇನೆ ಬರಲಿಲ್ಲ. ಯಾಕೆಂದ್ರೆ ಅವರಿಗೆ ಆ ಒಂದು ಪಿಕ್ಚರೇ ಆಗಲಿಲ್ಲ. ಅದಕ್ಕೆ ನಾನು ಅವರಿಗೆ ನನಗೆ ಸಾಧ್ಯ ಇದೆ, ನೀವು ಕೂಡ ಮಾಡಬಹುದು, ನಾನು ಕೂಡ ಈ ರೀತಿಯಲ್ಲಿ ಬೆಳೆದು ಬಂದವ ಅಂತ ಅವರಿಗೆ ಒಂದು ಆಶಾಕಿರಣವಾಗಿ ನಾನು ಅವರಿಗೆ ಒಂದು ರೀತಿಯಲ್ಲಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ಮಾಡಿ. ಇವತ್ತು ಎಷ್ಟೋ ಜನರು ನನಗೆ ಎಲ್ಲ ಸಮಸ್ಯೆಗಳನ್ನು ಫೋನಲ್ಲಿ ಕೇಳ್ತಾರೆ. ಇವನ್ ಕ್ಯಾಮ್ರಾ ತಗೊಳ್ಳೋ ಮುಂಚೆ ಕೂಡ ನನ್ಗೆ ಕೇಳ್ತಾರೆ, ಯಾವ ಕ್ಯಾಮ್ರಾ ತಗೊಳ್ಬೇಕು, ಏನ್ ಟೆಕ್ನಾಲಜಿ, ನಂತರ ಇಂಥದ್ದು ಕ್ಯಾಮ್ರಾ ಇದೆ, ಇಂಥ ಲೆನ್ಸ್ ಇದೆ, ನಾನು ಅಪ್ಗ್ರೇಡ್ ಮಾಡ್ಬೇಕಾ ಬೇಡವಾ, ಇದನ್ನೆಲ್ಲ. ಇದರಿಂದ ನನ್ನ ಒಂದು ಚಿಕ್ಕ ಕೊಡುಗೆ, ನೀವು ಹೇಳಿದಾಗೆ ಕೆರೆ ನೀರನ್ನೇ ಕೆರೆಗೆ ಇದು ಮಾಡೋಂತ ನಂಗೆ ಆ ತೃಪ್ತಿ ಇದೆ. ನಾಳೆ ನಾನು ಈ ಇದರಲ್ಲಿದ್ರೆ ನಾನು ನನ್ನಷ್ಟಕ್ಕೆ ನಾನು ಬೆಳೆದ್ರೆ ನನ್ನ ಜೊತೆ ನಾನು ಬೇರೆಯವರನ್ನು ಕರ್ಕೊಂಡು ಹೋಗ್ಬೇಕಂತ ನನ್ನ ಉದ್ದೇಶ. ಖಂಡಿತ ಬಹುದೊಡ್ಡ ಸಂತೃಪ್ತಿ ಜೀವನದಲ್ಲಿ ಸಿಗುವಂಥದ್ದು ಅದರಿಂದ ಮಾತ್ರ. ಅವರೇ ಗ್ರೇಟ್ ನಿಮ್ಮದು ಏನು ಆ ಒಂದು ವಿಷನ್ ಇದೆ ಅಲ್ಲ ಸರ್, ರಿಯಲಿ ಗ್ರೇಟ್. ಇದು ಚೇತನ ಮೇಡಮ್ ಅವರೇ, ನೀವು ಕೂಡ ಈಗ ದೇಶ ವಿದೇಶದಲ್ಲಿ ಸ್ಟಡಿ ಮಾಡಿರುವವರು ಮತ್ತು ಟ್ರೈನಿಂಗ್ ಕೂಡ ಕೊಡ್ತಾ ಇರುವಂಥವ್ರು. ನಿಮ್ಮದು ಫ್ಯೂಚರ್ ಪ್ಲ್ಯಾನ್ಗಳು ಏನು ಇದೆ? ನನ್ನಂತ ಹೇಳಿದ್ರೆ ಈಗ ಕಲಿಯುವಂಥದ್ದಂತೂ ನಾನು ಮುಂದುವರಿಸ್ತೀನಿ. ಬಟ್ ನಮಗೆ ಇದೆ ಅಂದ್ರೆ ಇನ್ನು ನನ್ನ ನಂತರ ಇನ್ನು ಜನರೇಷನ್ ಅವರು ಕೂಡ ಅಂದ್ರೆ ಮಂಗಳೂರಿಂದ ತುಂಬಾ ಮಂದಿಗೆ ಹೊರ ದೇಶಕ್ಕೆ ಹೋಗ್ಲಿಕ್ಕಾಗಲ್ಲ, ತುಂಬಾ ಮಂದಿ ಕಷ್ಟ ಇರುತ್ತೆ. ನೀವೇ ಹೇಳಿದ್ರಿ, ಒಂದು ಬಾರಿ ಏನು ವಿದೇಶದಲ್ಲಿ ಹೋಗಿ ಒಂದು ವಾರದ ಟ್ರೈನ್ ತಗೊಂಡು ಬಂದ್ರೂ 3-4 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಇದೆ. ಸೊ ಅದ ಕಾರಣ ತುಂಬಾ ಮಂದಿಗೆ ಆಸೆ ಇದೆ, ಮನೆಯಲ್ಲಿ ಹೊರಗೆ ಹೋಗುವಂತ ಪ್ರಯತ್ನ ಕೊಡೋದಿಲ್ಲ. ಸೊ ಯಾಕೆ ನಾನು ಇಲ್ಲಿ ಕಲಿಸಬಾರದಂತ ಉದ್ದೇಶದಿಂದ ನಾನು ನನ್ನಲ್ಲಿ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ದೂರದಿಂದ ಕೇರಳದಿಂದ, ಬೆಂಗಳೂರಿಂದ ಎಲ್ಲ ಕಡೆಯಿಂದ ಬಂದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಅದ ಕಾರಣ ಅದು ಏನೋ ಒಂದು ನನಗೆ ಬಹಳ ಖುಷಿ ಕೊಡುತ್ತೆ. ಒಳ್ಳೆಯದಾಗಿ. ವೀಕ್ಷಕರೇ, ಇಷ್ಟು ಹೊತ್ತು ಏನು ಬ್ಯೂಟಿಷಿಯನ್ ಚೇತನ ಅವರು ಮಾಡಿರುವಂಥ ಸಾಧನೆ ಮತ್ತು ಅವರ ಬೆಳೆದು ಬಂದ ಬಗೆಯನ್ನು ಕೂಡ ನಾವು ಅವರ ಮಾತಿಂದ ಕೇಳಿಕೊಂಡೆವು. ಮತ್ತು ಬಹುಮುಖ್ಯವಾಗಿ ಏನು ಲಯನ್ ಫೇಸ್ ಕಳೆದ 2-3 ದಿವಸದಿಂದ ಇಡೀ ಜಾಗತಿಕವಾಗಿ ಅದು ಸೃಷ್ಟಿಸಿದಂಥ ಒಂದು ಟ್ರೆಂಡ್, ಅದು ವೇವ್ ಏನಿದೆ ಅದರ ಬಗ್ಗೆ, ಮತ್ತು ಆ ಒಂದು ಫೋಟೋಗ್ರಫಿಗೆ ಕಾರಣಕರ್ತರಾಗಿರುವಂಥ ವಿವೇಕ್ ಸಿಕ್ವೇರ್ ಅವರು ಕೂಡ ಏನು ಅಷ್ಟೊಂದು ಅದ್ಭುತವಾಗಿ ಆ ಒಂದು ಫೋಟೋವನ್ನು ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ನೋಡಿದೆವು. ಏನು ಅದರ ತಂತ್ರಜ್ಞಾನ ಅತ್ಯಂತ ಸರಳವಾದ ರೀತಿಯಲ್ಲಿ ನಾನು ಯಾವ ರೀತಿ ಫೋಟೋಗ್ರಾಫಿ ಮಾಡಿದ್ದೇವೆ ಅನ್ನೋದನ್ನು ಕೂಡ ಅವರು ವಿವರಣೆ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಏನು ಲಯನ್ ಫೇಸ್ಗೆ ಮಾಡೆಲ್ ಆಗಿದ್ದಂಥ ಶ್ರೀಯಾ ಅವರು ಕೂಡ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಮತ್ತು ಅನಂತರದ ಏನು ಫೋಟೋಗ್ರಾಫಿಗೆ ಸಂಬಂಧಪಟ್ಟ ಹಾಗೆ ಸ್ವಸ್ತಿಕ್ ಪೂಜಾರಿ ಅವರು ವಹಿಸಿದಂಥ ಒಂದು ತಾಳ್ಮೆ, ಸಹನೆಯನ್ನು ಕೂಡ ವಿವೇಕ್ ಅವರು ತುಂಬ ಮನಮುಟ್ಟುವಂತೆ ವಿವರಿಸಿದ್ದಾರೆ. ಈ ಇಬ್ಬರು ಕೂಡ ಏನು ಯುವ ಸಾಧಕರಿಗೆ ನಾನು ವೀಕ್ಷಕರ ಪರವಾಗಿ ಜೊತೆಗೆ V4 ಮಾಧ್ಯಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಕ್ಕಾಗಿ ಚೇತನ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಚೇತನ ಅವರೇ, ಅದೇ ರೀತಿ ವಿವೇಕ್ ಅವರಿಗೆ ನಿಮಗೂ ಕೂಡ ನಿಮಗೂ ಧನ್ಯವಾದಗಳು. ಮತ್ತೆ ಈ ಒಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ಟಂತ V4 ನ್ಯೂಸ್ ಚಾನೆಲ್ 24x7 ಇವರಿಗೂ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಮತ್ತೆ ಇದನ್ನು ಲೈವ್ ಆಗಿ ನೋಡ್ತಿರುವ ಪ್ರತಿಯೊಬ್ಬ ಒಂದು ವೀಕ್ಷಕರಿಗೂ ನನ್ನ ಅನಂತ ನಮ್ಮ ಇಬ್ಬರು ಪರವಾಗಿ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.